ಹಾಯ್ 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 ಮನು, ಹೇಗಿದ್ದೀರಾ? ಊಟ ಆಯ್ತಾ? ಲೈಕ್ ಕೋರಿ. ಥ್ಯಾಂಕ್ ಯು ಲೈಕ್ ಕೊಟ್ಟದ್ದಕ್ಕೆ. ಕೇಳಿಸ್ತದಾ? ಇದ್ದೀರಾ? ಓ ಪಿದಣ್ಣ. ಹಾಂ ಹಾಂ. ಬನ್ನಿ ಫ್ರೆಂಡ್ಸ್, ಕಮೆಂಟ್ ಹಾಕಿ. ಯಾರಿದ್ದೀರಾ ಕಮೆಂಟ್ ಹಾಕಿ. ಮನು ಉಳ್ಳಾರಾ? ಕೇನುಡ ಮನು ಇತ್ತರಡ ಪಾತೆರ್ಲೆ ಉಳ್ಳಾರಾ ಉಳ್ಳಾರಾ. ಕಮೆಂಟ್ ಹಾಕಿ ಫ್ರೆಂಡ್, ಯಾರಿದ್ದೀರಾ ಕಮೆಂಟ್ ಹಾಕಿ.
ಕಮೆಂಟ್ ಹಾಕಿ ಫ್ರೆಂಡ್ಸ್, ಯಾರಿದ್ದೀರಾ ಕಮೆಂಟ್ ಹಾಕಿ. ಹೆಜ್ಜೆ ಇರ್ನಾ
ಜಯಂತಿ ಅವರೇ ಹಾಯ್ ಹಾಯ್, ಹೇಗಿದ್ದೀರಾ? ಊಟ ಆಯ್ತಾ ನಿಮ್ಮದು? ಇದ್ದೀರಾ ಜಯಂತಿ ಅವರು? ಇದ್ದರೆ ಕಮೆಂಟ್ ಮಾಡಿ, ಕಮೆಂಟ್ ಮಾಡಿ ಗೈಸ್, ಕಮೆಂಟ್ ಮಾಡಿ. ಭೂದೇವಿ ಹಾಯ್ ಹಾಯ್, ಹೇಗಿದ್ದೀರಾ? ಹಾಗೆ ಲೈಕ್, ಊಟ ಮಾಡಿದ್ರಾ? ಮಾತಾಡಿ ಫ್ರೆಂಡ್ಸ್, ಮಾತಾಡಿ. ಯಾಕೆ ಮಾತಾಡ್ತಿಲ್ಲ? ಲೀಲಾ ಪ್ರೇಮ್ ಕುಮಾರ್ ಅವರೇ ಹಾಯ್, ಹೇಗಿದ್ದೀರಾ? ಊಟ ಮಾಡಿದ್ರಾ? ಹಾಗೆ ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಕೊಡಿ, ಹಾಗೆ ಚಾನಲ್ ಸಬ್ ಮಾಡ್ಕೊಳ್ಳಿಲ್ಲ ಅಂದರೆ ಸಬ್ ಮಾಡ್ಕೊಳ್ಳಿ ಆಯಿತಾ? ಫ್ರೆಂಡ್ಸ್ ಕಮೆಂಟ್ ಹಾಕಿ. ಹಾಯ್, ಗುಡ್ ಆಫ್ಟರ್ನೂನ್ ಸತೀಶ್ ಅವರೇ, ಹಾಯ್ ಹಾಯ್, ಹೇಗಿದ್ದೀರಾ? ಊಟ ಮಾಡಿದ್ರಾ? ಊಟ ಆಯಿತಾ? ಏನು ಸ್ಪೆಷಲ್ ಊಟಕ್ಕೆ? ಊಟ ಆಯಿತು, ನನಗೆ ವೆಜ್ ಇವತ್ತು. ನಾನು ಲೈಕ್ ಕೊಟ್ಟಿದ್ದೇವೆ, ಥ್ಯಾಂಕ್ ಯು ಲೈಕ್ ಕೊಟ್ಟದ್ದಕ್ಕೆ. ನಿಮಗೇನಿತ್ತು ಸ್ಪೆಷಲ್? ನೇರ ಪ್ರಸಾರಕ್ಕೆ ಬಂದವರಿಗೆ ಎಲ್ರಿಗೂ ಊಟ ಆಯಿತಾ, ಏನು ಸ್ಪೆಷಲ್ ಊಟ ಅಂತ ಕೇಳ್ತಿದ್ದಾರೆ. ಸೂಪರ್ ಸೂಪರ್, ಥ್ಯಾಂಕ್ ಯು. ಸಂತೋಷ್ ಅವರೇ ಹಾಯ್ ಹಾಯ್, ಹೇಗಿದ್ದೀರಾ? ಊಟ ಮಾಡಿದ್ರಾ? ಹಾಗೆ ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಕೊಡಿ ಆಯಿತಾ? ಏನು ಸ್ಪೆಷಲ್ ಇತ್ತು ಊಟಕ್ಕೆ? ಯಾವ ಊರು ನಿಮ್ಮದು? ಮಳೆ ಇದೆಯಾ ನಿಮ್ಮೂರಲ್ಲಿ? ಹಾಯ್ ಜನರೇ, ಬಂದರು ನಮ್ಮದು ಕೃಷ್ಣಣ್ಣ ಬಂದರು. ಹಾಯ್ ಹಾಯ್ ಕೃಷ್ಣಣ್ಣ, ಊಟ ಮಾಡಿದ್ರಾ? ನೀವು 7 ಸರಿ ಊಟ ಮಾಡಿರ್ಬೋದಲ್ಲ, 1 ಸರಿ ಅಲ್ಲ 7 ಸರಿ ಊಟ ಮಾಡಿ ಬಂದಂತ ನಮ್ಮದು ಕೃಷ್ಣಣ್ಣ. ಕಮೆಂಟ್ ಹಾಕಿ ಫ್ರೆಂಡ್ಸ್. ಲೈಕ್ ಕೊಟ್ಟಿದ್ದೇನೆ ಜನರೇ. ಹೌದಾ ಜನರೇ, ಕೊಟ್ಟಿದ್ದೀರಾ? ಎಂಚೊಲ್ಲರು ಒಣಸಾಂಡಿ ಕೇಶವಣ್ಣ ಈರೆಂಚೊಲ್ಲರು ಇರೆದಾದ ಸ್ಪೆಷಲ್ ಬ್ಯಾಂಗ್ಳೂರು ಕರ್ನಾಟಕ. ಹೌದಾ, ಊಟ ಮಾಡಿದ್ರ ಸಂತೋಷ್ ಅವರೇ? ಲೈಕ್ ಕೊರಿಯ, ಥ್ಯಾಂಕ್ ಯು ಕೇಶವಣ್ಣ. ಹಾಗೆ ಚಾನಲ್ ಸಬ್ ಮಾಡಿಕೊಡ್ಲಿಲ್ಲ ಅಂದರೆ ಸಬ್ ಮಾಡಿಕೊಡಿ ಆಯಿತಾ? ಚಾನಲ್ ಇದೆಯಾ ಸಂತೋಷ್ ಅವರೇ? ಕಮೆಂಟ್ ಹಾಕಿ ಫ್ರೆಂಡ್ಸ್. ಒಣಸಾಂಡು ದಾದಿ ಕಜಿಪ್ಪು ಕೃಷ್ಣಣ್ಣ ಒಡಪೋಯರಿ ಬಲ್ತಾರ ಇರು ಸಾ. ಸೂಪರ್ ಸೂಪರ್, ಥ್ಯಾಂಕ್ ಯು ಸತೀಶ್ ಅವರೇ. 7 ಸರಿ ಊಟ ಮಾಡಲಿಕ್ಕೆ ನಾನು ಮುದ್ದು ಅಂತ ಎನಿಸಿದ್ದೀರಾ?
ಇಲ್ಲ ಇಲ್ಲ, ಅವರು ಅಷ್ಟು ಸಲ ಊಟ ಮಾಡೋದಿಲ್ಲ ಕೃಷ್ಣಣ್ಣ. ಅದು ಕೃಷ್ಣಮೂರ್ತಿ ಅಂತ ಇದ್ದಾರಲ್ಲ, ಅವರು ಊಟ ಮಾಡ್ತಾರಂತೆ. ನನಗೆ ಒಂದು ನ್ಯೂಸ್ ಬಂದಿತ್ತು ಬೆಳಿಗ್ಗೆ, ಅವರು 7 ಸರಿ 10 ಸರಿ ಎಲ್ಲ ಊಟ ಮಾಡ್ತಾರಂತೆ. ಜಸ್ಟ್ ಬ್ರದರ್ ಹಾಯ್, ಲೈಕ್ ಡನ್, ಥ್ಯಾಂಕ್ ಯು ಜಸ್ಟ್ ಬ್ರದರ್. ಒಣಸಾಂಡೆ ದಾದೆ ಕಜಿಪು. ವಣಸಾಂಡೆ ಸಿಸ್ಟರ್ ಎನ್ನ ವಣಸಾಂಡೆ ಇರ್ನಾಡ ಇರ್ನ ದಾದೆ ಕಜಿಪಿರಿ. ಮುದ್ದು ಆದರೆ 20 ಸಲ ಊಟ ಮಾಡ್ತಾರೆ. 20 ಸರಿ ಅಂತಾನೆ, ನಾನು ದನನ 20 ಸರಿ ಊಟ ಮಾಡಲಿಕ್ಕೆ? ಹೌದಾ, ನೀವಾದರೆ 7 ಸರಿ ಊಟ ಮಾಡ್ತೀರಿ. ಕಜಿಪು ಗುಜ್ಜಿ, ಹೌದಾ. ಇವತ್ತು ಜಸ್ಟ್ ಬ್ರದರ್ ಅವರ ಮನೆಗೆ ಹೋಗುವ ಆಯಿತಾ, ಗುಜ್ಜೆ ಕಜಿಪು ಉಂಟಂತೆ. ಯಾರು ಬರ್ತೀರಾ ಗುಜ್ಜೆ ಕಜಿಪು ತಿನ್ನಲಿಕ್ಕೆ? ಪರಂದು ಗುಜ್ಜೆನ ಕಾಯಿ ಗುಜ್ಜೆನ? ಹೌದಾ ಜಸ್ಟ್ ಬ್ರದರ್. ಅಣ್ಣ ಕಾಯ ಈಗ ಉಂಟಂತ ನನಗೆ. ನುಂಗೆಲ್ ದಾದಿ ಕೇಶವಣ್ಣ ನುಂಗೆಲ್ ಗುಜ್ಜೆನ ಇರೇನವನ್ನಿ ನುಂಗೆಲ್ ನುಂಗೆಲ್ ಗುಜ್ಜೆ. ದೇವರ ಇದು ಜಸ್ಟ್ ಬ್ರದರ್ಗೆ ಎಂಡೇನು ಅಲ್ಲ, ಈಗ ಗೊತ್ತಾಯ್ಜ ಅಂತ. ಅದು ಜಸ್ಟ್ ಬ್ರದರ್ ಅಂಚೆ ಸೈಲೆಂಟ್ ಇದ್ದೀರಿ. ಓ ಕೃಷ್ಣಣ್ಣ ಪಾತಿರ್ಲಿ ಇರೇ ಮಲ್ಲದಿಗೆ ಲಾಂಬು ಹಿಕ್ಕಿ ಆಯ್ತಾ? ಲಾಂಬು ಎಲ್ಲಿ ಮಾರಿ ಈಗ? ಈಗ ಲಾಂಬು ಇಲ್ಲಲ್ಲ, ಈಗ ಕಲ್ಲನ್ನು ಇಕ್ಬೇಕು. ಪರಂದು ಗುಜ್ಜೆ ಕಜಿಪು, ಕಾಯಿ ಗುಜ್ಜೆ ಅಡ್ಡೆ ಅಂದ. ಎಡ್ಡೆ ಎಡ್ಡೆ ಜೀವ ಗೆಡ್ಡೆ ಅಂಚೆನೆ ತಿನ್ನೋಡವೆ ಜಸ್ಟ್ ಬ್ರದರ್. ಪಂದನ ಕಜಿಪ್ ಮಕ್ಳೆ ಕಾಯಿನ ಅಡ್ಡೆ ಹಾಕ್ಲೆ ಗುಜ್ಜೆ ಬಂಡಕಾಯಿ. ಹಾಂ ಗುಜ್ಜೆ ಬಂಡಕಾಯಿ. ಪೆಲಕಾಯಿ ಬಂಡ ಪರಂದತೆ ಅವು ಗುಜ್ಜೆ ಪೆಲಕಾಯಿ. ಯಾರಿಗೆ ಬೇಕು ಗುಜ್ಜೆ ಪೆಲಕಾಯಿ? ಪೆಲಕಾಯಿ ಅಂದರೆ ಹಣ್ಣು ಗುಜ್ಜೆ, ಹೌದೌದು. ಪೆಲಕಾಯಿ ಅಂದರೆ ಹಣ್ಣು ಗುಜ್ಜೆ, ಗುಜ್ಜೆ ಅಂದರೆ ಕಾಯಿ ಗುಜ್ಜೆ. ಮತ್ತೆ ಜಸ್ಟ್ ಬ್ರದರ್ ಸರಿ ಆಯ್ತಾ? ಮತ್ತೆ ಕೃಷ್ಣಣ್ಣ ಬತ್ತರಡುಂಡೆ ಭಾಷಣಗಾರ ಕೃಷ್ಣಣ್ಣ. ಟೇಸ್ಟ್ ಆಗುಂಡತೆ ಗುಜ್ಜೆ ಕಜಿಪು. ಪೆಲಕಾಯಿ ಖಾಲಿ ಆಯಿತಾ? ಇಲ್ಲ, ಅಲ್ಲಿ ನೋಡಿ ಇವರು ಜಸ್ಟ್ ಬ್ರದರ್ ಕೊಡ್ತಾರೆ, ತಗೊಂಡು ಹೋಗಿ ಆಯಿತಾ ಕೃಷ್ಣಣ್ಣ. ನೀವು 6 ಪೆಲಕಾಯಿ ತಿಂತೀರಲ್ಲ, ದಿನಕ್ಕೆ 6 ಪೆಲಕಾಯಿ ತಿಂತೀರಲ್ಲ, ಎಂಥವ ಭಾಷಣ ಅದು? ನಿಮ್ಮದು ಭಾಷಣ, ನಿಮ್ಮದು ಭಾಷಣ ಇರುತ್ತಲ್ಲ, ಅದನ್ನು ಹೇಳಿ ಜನರಿಗೆ ಗೊತ್ತಾಗಬೇಕಲ್ಲ. ಉತ್ತಪ್ಪ ನೆಯ್ಯಪ್ಪ ಸುಕುನಪ್ಪ ಚಕ್ಕುಲಿ ನಿಜನೆ ಕಸಂಟು ಚಕ್ಕುಲಿ ಅವು ಕಸಂಟು ಚಕ್ಕುಲಿ ಗಜುಂಟು ಚಕ್ಕುಲಿ ಕಸಂಟು. ಅಯ್ಯೋ ಜಸ್ಟ್ ಬ್ರದರ್,
ಕೃಷ್ಣನ ಬೋಡೆ ಅಲೆ ಉತ್ತಪ್ಪುಂಡುಗೆ ನೆಯ್ಯಪ್ಪುಂಡುಗೆ ಅಲೆ ಏನಪ್ಪ ಉಂಡು ಬೋಡಂಡದೆ ತೊಂದರೆ 10 ರೂಪಾಯಿಗೆ ಒಂದು 10 ರೂಪಾಯಿ ನುಂಗೇಲ್ ಪಂಡ ನುಂಗಂದಿನ ಹೆಚ್ಚಿನ ನುಂಗೇಲ್ ಪಂಡ ನುಂಗಂದಿನ ಅವು ನುಂಗಂದಿನ ಮೀನು ಪಜ್ಜಿ ಮೀನು ಓ ಕೇಶವಣ್ಣ ಇರೆಗೆ ಆಪುಚ್ಚಿ ಇರು ಮಧ್ಯಾಹ್ನ ತಿನ್ನೆ ಜಾಸ್ತಿ ಲೈಕ್ ಕೊರಿಯ ಲೋಕೇಶ್ ಅಣ್ಣ ಹಾಯ್ ಹಾಯ್ ಒಣಸಾಂಡೆ ರಾಧೆ ರಾಧೆ ಥ್ಯಾಂಕ್ ಯು ಲೋಷಿಕ ಬ್ರದರ್ ನಮಸ್ತೆ ಅಂತ ಜಸ್ಟ್ ಬ್ರದರ್ ಹರ ಹರ ಮಹಾದೇವ್ ಒಣಸಾಂಡೆ ಲೋಕೇಶ್ ಅಣ್ಣ ನಾನು 6 ತಿನ್ನೋದು ನೀವು 20 ತಿಂತೀರ ಸಿಂಟೆಕ್ಸ್ ಅಲ್ಲ 20 ನಿಮ್ಮ ಮಂಡೆ ಅದು ನೀವು ತಿನ್ನೋದಾಯ್ತಾ ನಾನಲ್ಲ ರಾಧೆ ಕೃಷ್ಣ ಅಂತ ಲೋಕೇಶ್ ಅಣ್ಣ ಕೃಷ್ಣಣ್ಣ ನಗುವುದಿಲ್ಲ ಕೃಷ್ಣಣ್ಣ ನಗ್ತಾ ಇಲ್ಲ ರಾಮ್ ರಾಮ್ ಅಂತ ಜಸ್ಟ್ ಬ್ರದರ್ ಮಾತರಗಳ ನಮಸ್ತೆ ಮಾರ ಅಂತ ಹೇಳ್ತಿದ್ದಾರೆ ಲೋಕೇಶ್ ಅಣ್ಣ ನಮಸ್ತೆ ನಮಸ್ತೆ ಎಲ್ಲರೂ ಎಂಚೋಲ್ಲರು ಎಲ್ಲರೂ ಸೌಖ್ಯವಾಗಿದ್ದಾರೆ ಜನರೇ ಸೂಪರ್ ಲೈವ್ ಥ್ಯಾಂಕ್ ಯು ಜಸ್ಟ್ ಬ್ರದರ್ ಬನ್ನಿ 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 ಅವು ಇರ್ತಿನ್ಲೆ ಪೋಲೆ ಸಿಂಟೆಕ್ಸ್ ಇರ್ನ ಅಜ್ಜಿರು ಕೃಷ್ಣಣ್ಣ ಪಲೆ 4 ಬಟ್ಟಲು ಒಣಸ್ವಂತು ಅಲ್ಲಿ ಸೂಪರ್ ಲೈವ್ ಅಂತ ಹೇಳ್ತಿದ್ದಾರೆ ಜಸ್ಟ್ ಬ್ರದರ್ ಧನ್ಯವಾದಗಳು ಜಸ್ಟ್ ಬ್ರದರ್ ಈರು ಸರಿಯಾದ ಓದಲು ಈರು ದಾದವಾಡಿಯರಿಗೆ ಕೇಶವಣ್ಣ ಒಂದ್ಲೆ ನುಂಗೆಲ್ ಪಂಡ ನುಂಗದಿನ ಮೀನು ಓಕೆ ಓಕೆ ನಾನು ಓದಿನ ತಪ್ಪವಿ ಈಶ್ವರ್ ಬ್ರದರ್ ಹಾಯ್ ಮಾರೆ ಅಂತ ಹೇಳ್ತಿದ್ದಾರೆ ಲೋಕೇಶ್ ಅಣ್ಣ ಹಾಯ್ ಮೂರ್ತಿ ದಾರಿ ತಪ್ಪಿ ಬಂದಿದ್ದ ಅಂತ ಸತೀಶ್ ಅಣ್ಣ ಪೋಪ ಯಾನೋ ಪೋಡತ ಉಂತಲಿ ಇರು ಪೋಂಡ ಮುಲು ಮಲ್ಲ ಉಂದಪ್ಪ ಭಾಗ್ಯಕ್ಕನ ಲೈವ್ಗೆ ಎಲ್ಲರೂ ಬನ್ನಿ ಸಪೋರ್ಟ್ ಮಾಡಿ ಲೈಕ್ ಕೊಡಿ ಅಂತ ಹೇಳ್ತಿದ್ದಾರೆ ಜಸ್ಟ್ ಬ್ರದರ್ ಥ್ಯಾಂಕ್ ಯು ಸತೀಶ್ ಅಣ್ಣ ಹಾಯ್ ಹಾಯ್ ಹೇಗಿದ್ದೀರಾ ಊಟ ಮಾಡಿದ್ರಾ ಚಹಾ ಕುಡಿದ್ರಾ ತಿಂಡಿ ತಿಂದ್ರಾ ಏನು ತಿಂದ್ರಿ ಎಷ್ಟು ತಿಂದ್ರಿ ಅರೆಗೆ ಹೋದ್ರ ಈರು ಅಂಗನವಾಡಿ ಹೋಗಿ ಕೃಷ್ಣಣ್ಣ ಬೈಗಡು ಉಂಡತ ಆಜೆ ಅಂಟೆ ತೂವನ್ನ ಹಾಯ್ ಸತೀಶ್ ಅಣ್ಣ ಅಂತ ಕೃಷ್ಣಣ್ಣ ಊಟ ಡನ್ ಅಂತ ಹೇಳ್ತಿದ್ದಾರೆ ಹೌದಾ ಒಂದೇ ಸರಿ ಅಲ್ಲ ಊಟ ಮಾಡಿದ್ದು ಈ ಕೃಷ್ಣಣ್ಣನಾಗೆ 3-4 ಸರಿ ಊಟ ಮಾಡಿಲ್ಲಲ್ಲ ಬೆಲೆಗೆ ಬನ್ನಿ ಜನರೇ ಸ್ವಲ್ಪನೇ ತಿಂದದ್ದು ಅನ್ನ ಸಾಂಬಾರ ಹೌದಾ ಅದೇ ಗೊತ್ತಾಯ್ತು ಅದು ಕೃಷ್ಣಣ್ಣ ಅಂದರೆ ಮಾತ್ರ ಅಷ್ಟೆಲ್ಲ ತಿನ್ನೋದು ಹೈಡಲ್ಲಿರೋರು ಬನ್ನಿ ಲೈವ್ ಮೇ आओ ಲೈಕ್ ಕರೋ ಕಮೆಂಟ್ ಕರೋ ಅಂತ ಹೇಳ್ತಿದ್ದಾರೆ ಜಸ್ಟ್ ಬ್ರದರ್ ಥ್ಯಾಂಕ್ ಯು ಜಸ್ಟ್ ಬ್ರದರ್ 14ನೇ ಲೈಕ್ ಡನ್ ಥ್ಯಾಂಕ್ ಯು ಏರ್ಲ ಕಮೆಂಟ್ ಪಾಡಡೆ ಅರೆ ಒದರಿಗೆ ಬರ್ತಿತ್ತು ಕೃಷ್ಣಣ್ಣ ಇರು ಮನೆ ಬಂದು ಫುಲ್ ಇರು ಮಂಡಿ ನಿಂತು ಬನ್ನಿ ಜನರೇ ಬನ್ನಿ ಕಮೆಂಟ್ ಹಾಕಿ ನಮ್ಮ ಜೊತೆ ನೀವು ಕೂಡ ಮಾತಾಡಿ ನಿಮ್ಮ ಜೊತೆ ನಾವು ಮಾತಾಡ್ತೇವೆ ದೇಕೋ ಅಂತ ಹೇಳ್ತಿದ್ದಾರೆ ಜಸ್ಟ್ ಬ್ರದರ್ ಸೂಪರ್ ಲೈವ್ ಅಂತ ಹೇಳ್ತಿದ್ದಾರೆ ಸತೀಶ್ ಅಣ್ಣ ಹಾಗೆ ಲೈವ್ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ದೇಕಾ ಅಂತ ಹೇಳ್ತಿದ್ದಾರೆ ಜಸ್ಟ್ ಬ್ರದರ್ ಯಾರನ್ನು ನೋಡುದು ಯಾರು ತಿನ್ನುವುದು ಹೇಳಬೇಕಾ ಹೇಳಿ ಯಾರು ಏನನ್ನು ತಿನ್ನುತ್ತಾರೆ ಒಂದೇ ವಾಕ್ಯದಲ್ಲಿ ಉತ್ತರಿಸಿ ಬರ್ತಾರೆ ಊಟ ಮಾಡಿ ನಿದ್ದೆ ಮಾಡಿ ಮಾಡ್ತಾ ಇದ್ದಾರೆ ಹೌದಲ್ಲ ಬರ್ತಾರೆ ಇಷ್ಟ ಆದರೆ ಲೈಕ್ ಹೌದೌದು ಲೈವ್ ಇಷ್ಟ ಆದರೆ ಲೈಕ್ ಕೊಡಿ ಅಂತ ಹೇಳಿದ್ದು ಜಸ್ಟ್ ನಾನು ಇಷ್ಟ ಆದರೆ ಅಲ್ಲ ಲೈವ್ ಇಷ್ಟ ಆದರೆ ಅದವರ ಅರ್ಥ ಮಾಡ್ಕೋಬೇಕು ನನಗೆ ಇಷ್ಟ ಆಗಿಲ್ಲ ನಿಮಗೆ ಎಂತ ಇಷ್ಟ ಆಗಲಿಲ್ಲ ಅದೇ ಎಂತ ಇಷ್ಟ ಆಗಲಿಲ್ಲ
ತಿನ್ನೋದೆಲ್ಲ ಇಷ್ಟ ಆಗುತ್ತೆ, ನಂದು ಲೈವ್ ಇಷ್ಟ ಆಗಲ್ಲ. ಹೌದಣ್ಣ? ಎಂತ ನೀವು ಮಾತಾಡೋದು? ದೆಕ್ ಹಾಂ ದೆಕ್ಲೆ ಇಂಚಿನ ದೆಕ್ಕುನು ಬಾಜನ ಅಂದಿ ಜಸ್ಟ್ ಬಾಜನ್ ದೆಕ್ಕುನ. ಬನ್ನಿ ಫ್ರೆಂಡ್ಸ್, ಕಮೆಂಟ್ ಹಾಕಿ ಮಾತಾಡಿ ನಮ್ಮ ಜೊತೆ. ನನಗೆ ನೀವು ಇಷ್ಟ, ನಿಮ್ಮ ಮಂಡೆ ನೀವು ಕೃಷ್ಣಣ್ಣ ನೋಡಿ, ನಿಮ್ಮ ಮಂಡಿಗೆ ಓಡ್ತೇನೆ. ಪೆಲಕಾಯಿ ಬನ್ಸ್ ಮಂತಾರ ಇಜ್ಜಿ ಜಸ್ಟ್ ಬ್ರದರ್ ಪುಸ್ತತ್ ಇಜ್ಜಿ ಮಲ್ಪೋಡು ಎಲ್ಲ ಸಂಡೆ ಮಲ್ಪೋಡು. ಕೃಷ್ಣನ ನಗೋದಿಲ್ಲ, ಅವ್ರು ಸೀರಿಯಸ್ ಆಗಿದ್ದಾರೆ. ಅವು ಇತ್ತು ಸಿಂಪಲ್ ಅಣ್ಣೆ ಬರ್ತಾರೆ ಉಂಡಿ. ಬನ್ನಿ ಗೈಸ್, ಕಮೆಂಟ್ ಹಾಕಿ. ಹಾಗೆ ನಾನು ಇವತ್ತೊಂದು ವಿಡಿಯೋ ಹಾಕಿದ್ದೇನೆ, ಅದನ್ನು ನೋಡಿ ಆ ವಿಡಿಯೋ ಇಷ್ಟ ಆದರೆ ಕಮೆಂಟ್ ಹಾಕಿ, ಲೈಕ್ ಕೊಡಿ. ಹಾಗೆ ಚಾನಲ್ ಸಬ್ ಮಾಡ್ಕೊಳ್ಳಿಲ್ಲ ಅಂದರೆ ಸಬ್ ಮಾಡ್ಕೊಳ್ಳಿ. ಮಲ್ಪಲೆ ಬನ್ಸು ಸೂಪರ್ ಅವು ಅಂದಿ ಮಲ್ಪೊಡಿಯುತ್ತೆ. ಸತೀಶ್ ಅಣ್ಣನ ಹಾಕ್ತಿದ್ದಾರೆ, ನೋಡಿದ್ರ ವಿಡಿಯೋ? ನೋಡಿದ್ರ ಯಾರಾದರೂ? ಆ ಒಂದು ದೇವಸ್ಥಾನದ ವಿಡಿಯೋ ನೋಡಿ ಮಾರೆ. ನೀವು ಯಾರಾದರೂ ಅಲ್ಲಿಗೆ ಹೋಗಿಲ್ಲ ಅಂದರೆ ಆ ದೇವಸ್ಥಾನಕ್ಕೆ ಒಮ್ಮೆ ವಿಸಿಟ್ ಮಾಡಿ. ಸುಂದರವಾದ ದೇವಸ್ಥಾನ. ವಿಡಿಯೋಲ ತೋಡ ಹತ್ತಿ ಇರೆಗೆ ಹತ್ತು ಬನ್ನಿ, ಅಕಳೆ ಬನ್ನಿ, ಅವಲೊಲ್ಲೆರತ್ತೆ ಅಕಳೆ ಬನ್ನಿ, ಇಡು ತೂಪರಿಂದ ಗೊತ್ತೊಂದು ಬಿಡ್ಲೆ. ಫ್ರೀ ಇದ್ದವರು ಹೋಗಿ ರಪ್ಪ ವಿಡಿಯೋ ನೋಡ್ಕೊಂಡು ಬನ್ನಿ. ವಿಡಿಯೋಗೆ ಕಮೆಂಟ್ ಹಾಕಿ, ಲೈಕ್ ಕೊಡಿ. ಹಾಗೆ ಇಲ್ಲಿ ಬಂದು ನನ್ನ ಜೊತೆ ಮಾತಾಡಿ. ಇವರು ಓ ಹುಲ್ಲಾರ ಕೃಷ್ಣಣ್ಣ, ಸತೀಶಣ್ಣ ಇದ್ದೀರಾ? ಎಲ್ಲ ಹೋದ್ರಾ? ಎಲ್ಲರೂ ಒಮ್ಮೆಲೆ ಹೋದ್ರ? ಎಂತ ಮಾಡಿಲ್ಲ. ಹೌದು, ಇಲ್ಲಿ ಜನ ಫುಲ್ ಆಗಿದೆ, ವಿಡಿಯೋದಲ್ಲಿ ಜನ ಫುಲ್ ಆಗಿದೆ, ಆದರೆ ಅಲ್ಲಿ ಜನ ಇಲ್ಲಲ್ಲ. ನಾನು ಹೋಗುತ್ತೇನೆ. ಎಲ್ಲಿಗೆ ಹೋಗುದು ಕೃಷ್ಣಣ್ಣ? ನೀವು ನಿಲ್ಲುವುದಿಲ್ಲಲ್ಲ, ನಿಮ್ಗೆ ಉಂಟು. ನೂರ 46 1K ಸಪೋರ್ಟ್ ಮಾಡಿ ಜನರೇ ಅಂತ ಹೇಳ್ತಿದ್ದಾರೆ ಸತೀಶ್ ಅಣ್ಣ. ಥ್ಯಾಂಕ್ ಯು. ನಾನು ವಿಡಿಯೋ ನೋಡುವುದಿಲ್ಲ. ಹೌದಾ? ಚಪ್ಪಾಳೆ ಹೊಡೆಯಿರಿ ಕೃಷ್ಣಣ್ಣನಿಗೆ ಒಂದು ಚಪ್ಪಾಳೆ ಹೊಡೆಯಿರಿ. ಅವರು ವಿಡಿಯೋ ನೋಡುವುದಿಲ್ಲ ಅಂತ. ಇನ್ನು ಮುಂದೆ ಎಂತ ಗೊತ್ತಾ, ಇವರು ಕೃಷ್ಣಣ್ಣ ಇನ್ನು ಮುಂದೆ ವಿಡಿಯೋ ಹಾಕ್ತಾ ಇರ್ತೀನಿ, ಆಯ್ತಾ? ನೀವು ನೋಡೋದು ಎಲ್ಲಿಗೆ ಹೋಗ್ತೀರಿ ನೋಡ್ತೇನೆ. ದಿನ ವಿಡಿಯೋ ಹಾಕ್ತೇನೆ. ನೀವು ನೋಡುವುದಿಲ್ಲ ಅಲ್ವಾ? ನೋಡ್ತೇನಲ್ಲ, ಎಂತ ನೋಡುದು? ನೋಡಲ್ಲ ಅನ್ನೋರೇ ಕದ್ದು ಮುಚ್ಚಿ ನೋಡುದು ಅಲ್ವಾ? ಕರೆಕ್ಟ್ ಸತೀಶಣ್ಣ, ಗುಡ್. ನೀವು ಇದನ್ನೊಂದು ಪಿನ್ ಮಾಡಬೇಕು. ಒಳ್ಳೆಯ ವಿಷಯವನ್ನು ಹೇಳಿದ್ದೀರಾ. ಇದು ಇಂಪಾರ್ಟೆಂಟ್. ನೀವು ಹೇಳಿದ್ದು 100ಕ್ಕೆ 100 ಸತ್ಯ.
ಕೃಷ್ಣಣ್ಣ ನೋಡಿ. ಹಾಕುತ್ತಾ ಇರಿ, ನಾನು ಕಣ್ಣು ಮುಚ್ಚಿ ಕುಳಿತುಕೊಳ್ಳುತ್ತೇನೆ. ಎಂತ ನೀವು ತಪಸ್ಸಿಗೆ ಕುಳಿತುಕೊಳ್ಳೋದಾ? ಹೌದಾ ಕೃಷ್ಣಣ್ಣ? ಕಣ್ಣು ಮುಚ್ಚಿ ತಪಸ್ಸು ಮಾಡ್ಲಿಕ್ಕ? ಪಿನ್ ಬೇಡ ತೆಗಿಯಮ್ಮ. ಅದು ಇವರಿಗೆ, ಕೃಷ್ಣಣ್ಣನಿಗೆ ನೋಡಲಿಕ್ಕೆ ಮಾತ್ರ ಆಯಿತು, ಮತ್ತೆ ತೆಗಿತೇನೆ ನಾನು. ಇದು ಕೃಷ್ಣಣ್ಣ ಕಣ್ಣು ಬಿಟ್ಟು ನೋಡಿ. ಇಲ್ಲಿ ನೋಡೋಕೆ ಏನಿದೆ? ನೋಡೋಕೆ ಉಂಟು ಇಲ್ಲಿ, ದೊಡ್ಡ ದೊಡ್ಡ ವೇಷ ಉಂಟು ನೋಡಿ. ಶಶಿಕಾಂತ್ ಅಣ್ಣ, ಅಯ್ಯೋ ಶಶಿಕಾಂತ್ ಅಣ್ಣನ. ಹಾಯ್ ಶಶಿಕಾಂತ್ ಅಣ್ಣ, ಎಂಚಲ್ಲರ ಒಣಸಾಂಡೆ ಚಾಪರಿಯರ ಅವರೇ, ಹಾಯ್ ಹಾಯ್, ಹೇಗಿದ್ದೀರಾ? ಹಾಗೆ ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಕೊಡಿ. ಕದ್ದು ಮುಚ್ಚಿ ನೋಡ್ಲಿಕ್ಕೆ ಅದು ಅಮೇರಿಕದ ಗೊಂಬೆನದು. ನಿಮ್ಮ ಮಂಡೆ ನಿಮ್ಮದು ಸಿಂಟ್ಯಾಕ್ಸ್ ಅಂತ. ಅಮೇರಿಕದ ಗೊಂಬೆ ನೀವು ನಿಮ್ಮ ಅಜ್ಜ. ಬನ್ನಿ ಗೈಸ್, ಬನ್ನಿ, ಕಮೆಂಟ್ ಹಾಕಿ. ಚುಕುಡಿ ಅಲ್ಲ, ಇದು ಮಿಕ್ಸರ್ ಚುಕುಡಿ ಅಂತ. ಎಲ್ಲರೂ ಎಲ್ಲಿಗೆ ಹೋದ್ರು? ಒಣಸಾಂಡು ಫೈನ್ ಚಾತಜಿ ಅಂದೆ ₹8 ಫೈನ್. ಅದ ಕೃಷ್ಣಣ್ಣಂತ ಫೈನ್ ಪಾಡ್ಲು. ಬನ್ನಿ ಬನ್ನಿ ಜನರೇ, ಕಮೆಂಟ್ ಹಾಕಿ ಜನರೇ. ಎಲ್ಲಿ ಹೋಯ್ತು? ಕಮೆಂಟ್ ಬರ್ತದೆ. ಹೋದ್ರಾ ಎಲ್ರು? ಹೋದ್ರಾ? ಕೂಕು ಇದ್ದೀರಾ ಯಾರಾದ್ರು? ಕ್ರಿಶ್ ಬ್ರೋ ಇರೇನು? ಅದೇ ಕೃಷ್ಣ ಬ್ರೋ ಇರೇನು? ಬಲೆ ಕೇನೋಡಿಯ ಕರ್ದ ಅಲ್ಲ ಕೃಷ್ಣಣ್ಣ. ದಾದನ ಕೇಂದ್ರೊಂಡಿಗೆ ಶಶಿಕಾಂತ್ ಅಣ್ಣಗೆ ಬಲೆ ಬಲೆ ಓಲಿತ್ತು. ಎಲ್ಲಿ ಹೋದ್ರಿ?
ಬನ್ನಿ ಫ್ರೆಂಡ್ಸ್, ಕಮೆಂಟ್ ಹಾಕಿ. ಹಾಗೆ ಲೈವ್ ಇಷ್ಟ ಆದರೂ ಒಂದು ಲೈಕ್ ಕೊಡಿ. ಎಲ್ಲ ಹೋದ್ರ? ಶಶಿಕಾಂತ್ ಅಣ್ಣ ಉಳ್ಳಾರ ಜರೀರ ಬೇಡ. ಚಂದ್ರಾವತಿ ಸಿಸ್, ಹಾಯ್, ಹೇಗಿದ್ದೀರಾ? ಊಟ ಮಾಡಿದ್ದೀರಾ? ಊಟ ಆಯ್ತಾ? ಏನು ಸ್ಪೆಷಲ್? ಒಣಸಾಂಡಿ ದಾದ ಸ್ಪೆಷಲ್. ಒಣಸಾಂಡಿ ಸ್ಪೆಷಲ್ ದಾಲಜ್ಜಿ வெஜ்ஜினி என்ன ಒಣಸಾಂಡು ಸ್ಪೆಷಲ್ ವೆಜ್ಜಾ? ಓಕೆ ಓಕೆ. ಬೊಕ್ಕ ಪಂಡೆ ಬರ್ಸುಂಡ ಇರ್ನೂಡು. ಮಳೆ ಉಂಟಾ? ಬಿಸಿಲುಂಟಾ? ಹೇಗೆ? ಬರ್ಸೆಜ್ಜಾ ಮುಲ್ಪ ಚೂರು ಬತ್ತನಿಗೆ ಕಾಂಡ ಇತ್ತೆಜ್ಜಿ ಕಾಂಡ ಉಂತ ಬೈದು ಕೊಡೆ ರಾತ್ರಿ ಇತ್ತು. ಓಕೆ ಅಂತ ಹೇಳ್ತಿದ್ದಾರೆ. ಒಂದು ನಿಮಿಷ ಸಿಸ್. ಬನ್ನಿ ಫ್ರೆಂಡ್ಸ್, ಕಮೆಂಟ್ ಹಾಕಿ. ಹಾಗೆ ಪಿನ್ ಐಡಿಗೆ ಕನೆಕ್ಟ್ ಆಗಿ. ಪಿನ್ ಐಡಿ ಅವರ ಚಾನಲ್ಗೆ ಕನೆಕ್ಟ್ ಆಗಿ. ಓಕೆ ಅಂತ ಹೇಳ್ತಿದೆ ಚಂದ್ರಾವತಿ ಸಿಸ್. ಲೈಕ್ ಕೊಟ್ರಾ? ಥ್ಯಾಂಕ್ ಯು. 18ನೇ ಲೈಕ್ ಕೊಟ್ಟದ್ದಕ್ಕೆ. ನಿಮ್ಮ ಚಾನಲ್ ಮೋನೋ ಆಗಿದೆ? ಇಲ್ಲ ಸಿಸ್, ಮೋನೋ ಆಗಿಲ್ಲ. ಪಾರ್ವತಮ್ಮ ಅವರೇ ಹಾಯ್ ಹಾಯ್, ಹೇಗಿದ್ದೀರಾ? ಊಟ ಆಯ್ತಾ? ಹಾಗೆ ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಕೊಡಿ.
ಯಾರೆಲ್ಲ ನನ್ನ ಚಾನಲ್ ಸಬ್ ಮಾಡ್ಕೊಳ್ಳಿಲ್ಲ ಸಬ್ ಮಾಡ್ಕೊಳ್ಳಿ ಆಯಿತಾ. ಬನ್ನಿ ಫ್ರೆಂಡ್ಸ್, ಕಮೆಂಟ್ ಹಾಕಿ ಮಾತಾಡಿ. ಚಂದ್ರಾವತಿ ಸಿಕ್ಸ್ ಇದ್ದೀರಾ? ಇದ್ರೆ ಮಾತಾಡಿ. ಪ್ರಸನ್ನ ಕುಮಾರ್ ಅವರೇ ಹಾಯ್, ಹೇಗಿದ್ದೀರಾ? ಹಾಗೆ ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಕೊಡಿ. ಊಟ ಆಯ್ತಾ? ಟೀ ಆಯ್ತಾ? ಕಮೆಂಟ್ ಹಾಕಿ ಫ್ರೆಂಡ್ಸ್. ಕೇಶವಣ್ಣ ಹಾಯ್ ಹಾಯ್. ಪೆಂಚಲ್ಲರು, ಕಣಸ್ವಂತರು, ಚಾಕಲ್ಯರು, ಲೈಕ್ ಡನ್ 19. ಓಕೆ, 19ನೇ ಲೈಕ್ ಡನ್, ಥ್ಯಾಂಕ್ ಯು. ಕನಸು ಮಲ್ತಾರ? ఇట్లా కేశవಣ್ಣ ఇల్లరా
ಹಾಯ್ ಅಕ್ಕ ಏನನ್ ಮರತ್ತಾರ ಇಜ್ಜಿ ಸೌಮ್ಯ ಹಾಯ್ ಹಾಯ್ ಎಂಚೊಲ್ಲರು ಲೈವ್ ಮಾಡ್ತಾರೆ ಲೈವ್ ಮಾಡ್ತಾರೆ ಪಕ್ಕ ಮನಸ್ಸು ಮಾಡ್ತಾರ ಚಾ ಪರಿಹಾರ பார்த்துடல சௌமியா தூரம் போயிரு ಕಮೆಂಟ್ ಹಾಕಿ ಗೈಸ್ ಯಶೋದಮ್ಮ ಅವರೇ ಹಾಯ್ ಹೇಗಿದ್ದೀರಾ ಹಾಗೆ ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಕೊಡಿ ಲೈವ್ ಮಲ್ತೆ ಒಣಸಾಂಡು ಲೈವ್ ಮಲ್ತಾರ ಏತ್ ಬಿಡ್ತು ಮಲ್ತಾರೆ ಲೈಕ್ ಕೊರಿಯರ ಸೌಮ್ಯ ಲೈಕ್ ಕೊರಿಯರ ಎಕಡೆ ಏರು ಕೂಡ ಬರ್ತಿತ್ತು ಹಾಂ ಜನ ಇರ್ತಾರ ಲೈವ್ ಜನ ಇರ್ತೀರಿ ಸರಸ್ವತಿ ಅವರೇ ಹಾಯ್ ಸರಸ್ವತಿ ಸಿಸ್ ಹೇಗಿದ್ದೀರಾ ಲೈಕ್ ಕೊಡಿ ಫ್ರೆಂಡ್ಸ್ ಕಮೆಂಟ್ ಹಾಕಿ ಸರಸ್ವತಿ ಸಿಸ್ ಲೈಕ್ ಕೊಡಿ ಆಯಿತಾ ಊಟ ಮಾಡಿದ್ರಾ ನೀವು ಸೌಮ್ಯ ಪನ್ಲೆ ಹೊಡೆಪೋಯಾರಿ ಶಶಿಕಲಾ ಜೆ ಅವರೇ ಹಾಯ್ ಹಾಯ್ ಹೇಗಿದ್ದೀರಾ ಹಾಗೆ ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಕೊಡಿ ಚಾನಲ್ ಸಬ್ ಮಾಡ್ಕೊಳ್ಳಿಲ್ಲ ಅಂದರೆ ಸಬ್ ಮಾಡ್ಕೊಳ್ಳಿ ಆಯಿತಾ ಯಾರ್ದಾದ್ರೂ ಚಾನಲ್ ಇದ್ದರೆ ಹೇಳಿ ಬಾಯ್ ಬಾಯ್
मस्त जन इत्ते रांडा इंक मस्त एग्जाम इत्तंड एग्जाम इत्तदी लैव मल्तंड इच्चिनी एग्जाम मुगिबोक लैव मल्पारदा ನೀರಿ ಫಸ್ಟ್ ಎಕ್ಸಾಮ್ಗೆ ಓದಲಿ ಗೊತ್ತಾಂಡಿ ಎಕ್ಸಾಮ್ ಎಡ್ಡೆ ಬರೆಂಡ ಬೊಕ್ಕ ಲೈವ್ ಮಲ್ಪೋದು ಓಕೆನಾ ಇಂಕಿನ ವಾಯ್ಸ್ಗೆ ನೋಡು ಇರ್ನ ಲೈವ್ಗೂ ಬರೋಡು ಇಂಕ ಇರು ಏತ್ ಬರ್ತು ಲೈವ್ ಮಲ್ಪರ್ ಬಂದ ಸೌಮ್ಯ ದಯ ಡಿಲೀಟ್ ಮಾಡ್ತಾರೆ ದಯ ಡಿಲೀಟ್ ಮಾಡ್ತಾರೆ ನನ್ನ ಡೌಟು ಎಕ್ಸಾಮ್ ಉಂಟು ಅಕ್ಕ ಹೆಚ್ಚಿನ ನನ್ನ ಡೌಟ್ ಎಕ್ಸಾಮ್ ಉಂಟು ಅಂಚನ ಒಂಜಿ ಸಾರಿ ಮಲ್ಪುವಾರ 5 ಗಂಟೆ 5 ಗಂಟೆ ಮಲ್ಪುವಾರ ಯಾನ್ ಬರ್ಪ ಶಶಿಕಾಂತ್ ಅಣ್ಣ ಬಲೆ ಅಣ್ಣ ಬಲೆ ಶಶಿಕಾಂತ್ ಐಕ್ವರಿಯಾರ ಶಶಿಕಾಂತ್ ಅಣ್ಣ ಪಿನ್ ಐಡಿ పోయారా ಪಿನ್ ಐಡಿ ಕೂಕು ಸರಿ ಬನ 5 ಗಂಟೆ ಮಲ್ಪುವಾರ ಯಾನ್ ಬೇಗ ಮಲ್ಪ 5 ಗಂಟೆ ಮಲ್ಪುವಾರಡ ಯಾನು ಒಂಚೂರು ಲೈವ್ ಬೇಗನೆ ಮಲ್ಪೆ ಅವೇ ಇರು ಮಲ್ಪುವಾರಡ ಮಾತ್ರ ಇಟ್ಟು ಸರಿ ಬಂದು ಇಜ್ಜಿ ಬೊಕ್ಕ ಕೊಡ್ತೆ ಓಕೆ ಶಶಿಕಾಂತ್ ಅಣ್ಣ ಅವೇ ಬನ್ನಿ ಗೈಸ್ ಬನ್ನಿ ಕಮೆಂಟ್ ಹಾಕಿ ಬೇಲೆತ್ತನ ಶಶಿಕಾಂತ್ ಅಣ್ಣಿರು ಸೌಮ್ಯ ಉಳ್ಳಾರಾ ಸೌಮ್ಯ ಇತ್ತೆರಡ ಪಾತಿರ್ಲ
ಆ ಪನ್ಲೆ ಪನಂದುಲ್ಲೇರು ಏರ್ಲ ಇಜ್ಜೇರಿ ಶಶಿಕಾಂತ್ ಪಕ್ಕ ಬಸ್ ಎತ್ತಂడి ಬಸ್ ಎತ್ತಣ ದಾದ ಮಧ್ಯಾಹ್ನ ಒಣಸ್ಗೆ ಒಂದು ದಾಲ್ ಸಾರಿತ್ತು ತಿರಗಿದಾದು ಚಿಕನಾ ಚಿಕನ್ ಸುಕ್ಕ ಕಬಾಬು ಮೀನು ಅದೇ ಬರ್ಸ ಇಜ್ಜಿ ಮುಗಾಲಾತೆ ಅಂದ ಸೌಮ್ಯ ಪೋಯಿನಿ ನಾನು ಚಿಕನ್ ಇಜ್ಜಿನಿ ವೆಜ್ ವಿನಿ ಗುರುವಾರಕ್ಕೆ ಅಕ್ಕ ಮೂರ್ತಿ ಅಣ್ಣ ಇರೆಗ್ ಪನ್ನಿ ಓದರ ಬರ್ಪಿಚ್ಚು ಬಂದ ಎಕಡೆ ಬಂಡೇರಿ ಸೌಮ್ಯ ಅವು ಏರ್ನ ಕೇಶವಣ್ಣ ಇಟ್ಟಿರತ್ತೆ ಆರ್ನ ಚೂರು ಮೆಸೇಜ್ ತತ್ತಂಡು ಐಕ್ ಬನ್ನಿ ಆತ ತಮಾಷೆ ಬನ್ನಿ ನಮನ ನಿಧಿ ನಾಪತ್ತೆ ಆಗ್ತಿರತ್ತ ನಿಧಿ ನಾಡೋಡುತ್ತ ನಿಧಿ ದೂರ ಹೋಗ್ತದೆ ಒಂದು ಆ ಕಾಲೇಜ್ ಮರ ಬಂದಿಲ್ಲ ಶಶಿಕಾಂತ್ ಅಣ್ಣ ಸೌಮ್ಯ ಪುತ್ತೂರು ಕಾಲೇಜಿಗೆ ಗಣೇಶ್ ಪ್ರಸಾದ್ ಅವರೇ ಹಾಯ್ ಹೇಗಿದ್ದೀರಾ ಟೀ ಕುಡಿದ್ರಾ ಹಾಗೆ ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಕೊಡಿ ಇನ್ನು ರಜೆನಾ ಸೌಮ್ಯ ಇರೋದು ಇದು ಆರು ಪಾತ್ರನಾಗ ಕಾರ್ಕಳ ಟು ಮಂಗಳೂರದ್ದು ಬರೋಡಿ ಸುಮಾರು ಬರ್ತಾಪಣದು ಆರ್ನ ಕಮೆಂಟ್ ಬಂದಾಗ ಸುಮಾರು ಬರ್ತಾಪ ಇರು போயாரா ಆರ್ನ ಲೈವ್ போಯಾರ ಏತ್ ಬಿಡ್ತಕ್ಕೆ ಲೈವ್ ಇರ್ತಾನೆ ಎಂಕೋರ ಆರ್ನ ವಾಯ್ಸ್ಗೆ ನೋಡಿ ಶಶಿಕಾಂತ್ ಅಣ್ಣ ಎಂಕಾರ್ನ ಲೈವ್ ತಿಕ್ಕುಚ್ಚು ಆರು ಏತ್ ಬಿಡ್ತು ಲೈವ್ ಮಲ್ಪೇರ ಟೈಮಿಂಗ್ಸ್ ಅನ್ಪುಜೇರ 2 ಗಂಟೆ ಮಲ್ತಾರಾ ಏತು ಬರ್ತಿತ್ತು ತುಂಬ ಬರ್ತಿತ್ತು ಜನ ಇತ್ತರಿಗೆ ಅದೇ ಜನ ಮಸ್ತ್ ಇತ್ತರಿಗೆ ಅರೆಗೆ ಎಕ್ಸಾಮ್ ಅದು ಎಂಚ ಪಂಡೇರ ಎಕ್ಸಾಮ್ ಮತ್ತು ಅಂಚೆ LKG ಬಾಲ್ಯ ಲೆಕ್ಕ ಅಂದ ವಾಯ್ಸ್ ಅಂಚೆ ಉಂಡ ಆರು ಪೋಯಿನೆ ನಂದು
ಆನಂದ್ ಸೌಮ್ಯ ಉಲ್ಲಾರ ನಾಲ್ಕು ಜನ ಇರ್ತೀರ ಆತನ ಅಕ್ಕ ಸುಮಾರು ಜನ ಇರ್ತೀರ ಬಂದಿರು ಮಸ್ತ್ ಜನ ಇರ್ತೀರ ಕಾಲೇಜಿಗೆ ಹೋದಿತ್ತೆ ಕ್ಲೀನಿಂಗ್ ಮಲ್ಪರಿನಿ ಕಾಂಡೆ ಅಂದ ಇನ್ನು ನಕ್ಕೂರು ಕಜಿಪ್ಪಿಗೆ ಏನೇ ಕಜಿಪ್ಪಿ ಎಟ್ಟಿಯಾ ನಕ್ಕೂರು ಎಂಚಿನ ಮಂಡೆ ದಾದಿ ಸೌಮ್ಯ ಕಜಿಪ್ಪಿರಿಗೆ ಅಲ್ಲೇ ನಕ್ಕೂರು ಬಂದ್ಪೇರು ಶಶಿಕಾಂತ್ ಅಣ್ಣ ಎಟ್ಟಿ ಅದಿಪ್ಪೊಡತೆ ಎಟ್ಟಿಗೆ ಬಂದ್ಪುನತೆ ದೂರ పోయారు నక్కూరు బుక్క చేరంటే పండు ఇర వండేరు ಆರು ಪಂಡೇರು ಮೂರ್ಲಿತ್ತೆ ಮನಿ ಪೂಜೇರ ತಾರು ಇತ್ತೆ ದಾಯಿಗೆ ಮನಿ ಪೂಜೇರು ಕೋಪನೇ ಸೌಮ್ಯ ಸೌಮ್ಯ ಇರೇ ಕೋಪನ ಕೇರಳ ಪಗ ಆರು ಮನಿ ಪೂಜೇರಿಗೆ ಯಾನ್ ಏತೆಗೆ ತುಡ ಆರು ಒಂಜ ಅಂಡಲ ಪಾತೆರಿಯರ ಇತ್ತೆ ಪನ್ಪೆಡ್ತುಲೆ ಒಂತೆ ಬರ್ತಾಂಡ ಎಂಕ್ ನೆಟ್ವರ್ಕ್ ಕರೆಕ್ಟ್ ಎತ್ತಿಜ್ಜಿ ಅಂಚೆರಡೆ ಪಾತ್ರ ಒಂದಿಜ್ಜಿ ಜಯಮ್ಮ ಅವರೇ ಹಾಯ್ ಹಾಯ್ ಹೇಗಿದ್ದೀರಾ ಟೀ ಆಯ್ತಾ ನಿಮ್ಮದು ಅಣ್ಣನ ತರೆ ಅಕ್ಕ ಎಂಕ್ ಫ್ಲವರ್ ಕಜಿಪ್ಪು ಬಂದಿಲ್ಲ ಫ್ಲವರ್ ಕಜಿಪ್ಪ ಓಕೆ ಓಕೆ ವೆಂಕಟೇಶ್ ಅವರೇ ಹಾಯ್ ಹಾಯ್ ಹೇಗಿದ್ದೀರಾ ಅರ್ಧ ಗಂಟೆ ಆಪುಂಡು ಮೆಸೇಜ್ ಪಾಡ್ನಾಗ ಅಂದಿ ಅರ್ಧ ಗಂಟೆ ಆಪುಂಡು ಅವ್ರನ್ನ ಮೆಸೇಜ್ ಒಂಜಿ ಮೆಸೇಜಿಗೆ ಆನ್ ಕಾಪು ಅರ್ಜೆಂಟ್ಗೆ ದಾಲಕ್ಕೆ ಎಂಡುಂಡತೆ ಅವು ಹೋಯೇನೆ ಮಗೆ ಅರ್ಜೆಂಟ್ ದಾಲಕ್ಕೆ ಎಂಡ ಲೈಕ್ ಕೊಡಿ ಫ್ರೆಂಡ್ಸ್ ಕಮೆಂಟ್ ಹಾಕಿ ಉಲ್ಲಕ್ಕ ಅಲ್ಲ ಉಲ್ಲೇರಿಗೆ ಅಂಚತ್ತಿ ಬನ್ನಿ ಸೌಮ್ಯ ಇರ್ನ ಮೆಸೇಜ್ ಬಂದಾಗ ಸುಮಾರು ಕೊಡ್ತಾ ಬಿಡತ್ತೆ ಬನ್ನಿ ಫ್ಲವರ್ ಮುರಣಿದ ನನನ ಮುಗಿಜ್ಜೆಗೆ ನುಂಗಲಿ ಶಶಿಕಾಂತ್ ಅಲ್ಲಿ ತುಲೆ ಸೌಮ್ಯ ಮುಗಿಜ್ಜೆಗೆ ಫ್ಲವರ್ ಇತ್ತಂಡ ಕೊರ್ಲೆ ಯಾರಿಗ್ಲು ಅಂತ ಕಜಿಪ್ ಮಲ್ಪಾರ ಬನ್ನಿ ಫ್ರೆಂಡ್ಸ್ ಕಮೆಂಟ್ ಹಾಕಿ ಹಾಗೆ ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ చా ఉండేలా ఇవుడు ఇజ్జి ఏకేశ్వరಣ್ಣ చాలా ఇజ్జి దాలిజ్జి ಮೊರಣಿ ಗುಲಾಬಿ ಫ್ಲವರ್ದ ಕಜ್ಜಿ ಪಾಪ
ಏನಿಲ್ಲ ಅವೇ ಬಂದಲ್ಲಿ ಅಣ್ಣಗೆ ನಕ್ಕುರು ಕಜ್ಜುಪುಡಿ ಅಕ್ಕ ಅಂದ ಸೌಮ್ಯ. ಶಶಿಕಾಂತ್ ಅಣ್ಣ ಅವೆಲ್ಲ ತಿಂತಾರ ನಕ್ಕುರು ಒಂದೇ ಶಶಿಕಾಂತ್ ಅಣ್ಣ ನಕ್ಕುರು ತಿಂತಾರೆ. ಸೌಮ್ಯ ಯಾನೊಂದು ವಿಡಿಯೋ ಪಾಡ್ದು ತೂಲವಿ ಶಶಿಕಾಂತ್ ಅಣ್ಣ ತೂದು ಕಮೆಂಟ್ ಪಾಡ್ಲೆ. ಸೌಮ್ಯ ತಿಳ್ಕೊಂದಿರ್ಲೇರು ಅಂದಿ ನಕ್ಕೂರು ಕದಿಪ್ಪ ನಂಗೆ ఇంకా ಆಶ್ಚರ್ಯ ಅಂತ. ಶಶಿಕಾಂತ್ ಅಣ್ಣ ಯಪ್ಪ ನಕ್ಕೂರು ಕದಿಪ್ಪು ತಿಂತು ಕಾಲೇಜ್ ಕ್ಲೀನ್ ಮನ್ಪರ ಜನ ಈಜೆಗೆ ಏನಂದಿಲ್ಲ ಶಶಿಕಾಂತ್ ನಾ ಅವಲ ಅಂದತ್ತ ಅವೊಂಡೆ ಸೌಮ್ಯ ಕ್ಲೀನ್ ಮನ್ಪರ ಜನ ಕಮೆಂಟ್ ಹಾಕಿ ಫ್ರೆಂಡ್ಸ್. ಎನ್ನ ವಾಯ್ಸ್ ಶೋಕಿಜ್ಜಕ್ಕ ಅಂದ ಅಂದೆ ಶಶಿಕಾಂತ್ ಅಣ್ಣ ಆರ್ನ ವಾಯ್ಸ್ ಎಂಚುಂಡಿ ಶೋಕುಂಡ. ಶ್ರೀಧರ್ ಅವರು ಹಾಯ್ ಹಾಯ್, ಹೇಗಿದ್ದೀರಿ? ನೀವು ಹೇಗಿದ್ದೀರಿ? ನಾನು ಚೆನ್ನಾಗಿದ್ದೇನೆ. ನೀವು ಹೇಗಿದ್ದೀರಾ? ಎಕ್ಸಾಮ್ ಶುರು ಅದು ಒಂಜಿ ತಿಂಗಳ ಅನ್ಪನ್ನೊಂದುಲ್ಲೇರು ಶಶಿಕಾಂತ್ ಅಣ್ಣ. ಹೇಗಿದ್ದೀಯಾ? ನಾನು ಸೂಪರ್ ಇದ್ದೇನೆ. ನೀವು ಹೇಗಿದ್ದೀರಾ? ಊಟ ಆಯ್ತಾ? ಊಟ ಆಯಿತು. ನಿಮ್ದಾಯ್ತಾ? ಏನು ಊಟ? ಊಟ ಅನ್ನ ಸಾರು. ಹಾಗೆ ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಕೊಡಿ. ಮಳೆ ಜೋರ ಕಾರ್ಕಳದಲ್ಲಿ? ಮಳೆ ಇಲ್ಲ, ಕಡಿಮೆ ಉಂಟು. ನಿಮ್ಮೂರಲ್ಲಿ ಹೇಗುಂಟು? ಲೈಕ್ ಕೊಡಲ್ವಾ? ಒಳ್ಳೆದಾಯ್ತು, ಇಟ್ಕೊಳ್ಳಿ ನೀವೇ. ನಿಮ್ಮೂರಲ್ಲಿ ಮಳೆ ಉಂಟಾ? ನಿಮ್ಮದು ಯಾವ ಊರು ಮೊದಲು ಅದೇ ಹೇಳಿ, ಮತ್ತೆ ನನಗೆ ಲೈಕ್ ಕೊಡಲ್ಲ ಹೇಳಿ. ಓಕೆ ಅಂತ ಹೇಳ್ತಿದ್ದಾರೆ. ಊರು ಹೇಳಿ, ಊರು ಯಾವ ಊರು? ಮೋಡ ಇದೆ. ಹೌದು, ಮೋಡ ಇದೆಯಾ? ಇಲ್ಲಪ್ಪ, ಬಿಸಿಲು ಉಂಟು. ನಿಮ್ಮೂರಲ್ಲಿ ಮೋಡ ಇದೆಯಾ? ನಿಮ್ಮದು ಊರು ಯಾವುದು? ಅಮೇರಿಕಾ, ಲಂಡನ್, ಯಾವ ಊರು? ಬೆಳಗ್ಗೆ ಬಿಸಿಲಿತ್ತು, ಇವಾಗ ಮೋಡ ಇದೆ. ಹೌದಾ? ಸೋಕುಂಡು ತೇಟ್ ಶ್ರೇಯ ಘೋಷಲ್ ಅಂದೆ ಅಲ್ಲೇ ಸೌಮ್ಯ ಆ ಶೋಕುಂಡಿಗೆರ್ನ ವಾಯ್ಸ್ ಬೊಕೇನೆ ರೆಡ್ ಹೆಚ್ಚು ಅಂದೆ ಸೌಮ್ಯ. ಏನು ಊಟಕ್ಕೆ ಅನ್ನ ಸಾರು, ಅನ್ನ ಮತ್ತೆ ದಾಲ್ ಸಾರು. ನಿಮ್ಮದು ಊರು ಯಾವುದು ಹೇಳಿದ್ರಾ ನೀವು? ಬಾಯ್ ಅಕ್ಕ, ಹೋಗುದಾ? ನಿಲ್ಲಿ ಮಾರ, ಇನ್ನು ದೊಡ್ಡ ದೊಡ್ಡ ವೇಷ ಬರುತ್ತೆ. ಇರಿ ಆಯಿತಾ? ಹಾಗೆ ನನ್ನ ಚಾನಲ್ ಸಬ್ ಮಾಡ್ಕೊಳ್ಳಿಲ್ಲ ಅಂದರೆ ಸಬ್ ಮಾಡ್ಕೊಳ್ಳಿ. ನೀವು ಯಾವಾಗನಿಂದ ಅನ್ನ ತಿನ್ನೋಕ್ಕೆ ಶುರು ಮಾಡಿದ್ದು? ನೀವು ನಾನ್ ವೆಜ್ ಅಲ್ವಾ? ನಾನ್ ವೆಜ್ ವೆಜ್ ಎಲ್ಲನೂ ಇದೆ. ನಾನೆಂತ ಕಾಡು ಪ್ರಾಣಿಯ ನಾನ್ ವೆಜ್ ತಿನ್ನಲಿಕ್ಕೆ? ಹೌದಾ?
ರವೀಂದ್ರಣ್ಣ ಒಳ್ಳೆಯರು ಗೊತ್ತಿಜ್ಜಿ ರವೀಂದ್ರಣ್ಣ ಪತ್ತೆ ಇಜ್ಜಿ. ಎಲ್ಲರ ಶಶಿಕಾಂತ್ ಅಣ್ಣ ಸಬ್ ಕೊಡಲ್ಲ, ಯಾಕೆಂದರೆ ಫೇಕ್ ಐಡಿಯಿಂದ ಸಬ್ ಕೊಟ್ಟರೆ ಲೆಸ್ ಆಗುತ್ತೆ. ಹೌದಾ, ಒಂಜಿ ಟೀಚರ್ ಉಳ್ಳೇರು ಅರೆಗ್ಯಾನ್ ಕಣ್ಣಿಗೆ ಬೂರ್ನೆ ಅಕ್ಕ ಕ್ಲೀನಿಂಗ್ ಪನ್ಪೆ ಪನ ಇರೆಡನೆ ಪನ್ಪೆರ ಅಂದು ಕೇಶವಣ್ಣ ಬಲೆ ಪನೊಂದುಲ್ಲೇರು ಶಶಿಕಾಂತ್ ಅಣ್ಣೆ ಎಂತ ಬೋರುನೆ
ಭಾಷೆ ಬರ್ಪುಂಡತೆ ಸೌಮ್ಯ ತುಳು ಬರ್ಪುಜಿ ಬನ್ನೊಂದುಲ್ಲೆ ಶಶಿಕಾಂತ್ ಅಣ್ಣಿ ಸರಿ ಎಣ್ಣಿಕ್ಲಿ ಲಡೆ ಮನ್ಪರ ಪೊಕ್ಕಡೆ ಬನ್ನೊಂದುಲ್ಲೆ ಸೌಮ್ಯ ತುಳು ಬರ್ಪುಜಿ ಮಲಯಾಳ ಮಾತ್ರ ಬರ್ಪು ಅತ್ತೆ ಶಶಿಕಾಂತ್ ಅಣ್ಣಿ ಎಲ್ಲಿ ಹೋದ್ರಿ? ಕಮೆಂಟ್ ಹಾಕಿ ಗೈಸ್. ಇದ್ದೀರಾ? ಸೌಮ್ಯ ಉಳ್ಳಾರ ಓ ಪಾತೆರ್ಲಿ ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಕೊಡಿ. ಯಾನು ಮುಂಬೈ ಡಿಪ್ಪು ಅದೇ ಶಶಿಕಾಂತ ನೀರು ಮುಂಬೈ ಡಿಪ್ಪು ಅದಕ್ಕೆ ತುಳು ಬರ್ಪುಜಿ ಬಾರಿ ದೂರೋಡುಲ್ಲೇರ ಸೌಮ್ಯ ಬರ್ಪುಜೆ ಸೌಮ್ಯ ತುಳು ಬರ್ಕೊಂಡತ್ತೆ ಇರು ಮೂಲಲ್ಲಾರತ್ತ ಊರುಡಿ ದೂರ పోయారా ಕೋಡೆ ಡ್ಯಾನ್ಸ್ ಇತ್ತಂಡ ಕಾಲೇಜ್ ಡೇಕ್ ಸೌಮ್ಯ ಶ್ರೀ ಪನೊಂದುಲ್ಲೇರು ಶಶಿಕಾಂತ್ ಅಣ್ಣ ಓ ಅಣ್ಣ ಚೂರು ಅಂಡಲ ನಂಬುನ ಅಂಚಿನ ಸುಳ್ಳು ಪನೋಡು ಪನೊಂದು ಅಯ್ಯೋ ದೇವರ ಅವು ಸುಳ್ಳ ಯಾರು ಸತ್ಯವನ್ನೇ ಹೇಳುತ್ತೇನೆ ಎಂದು ಪ್ರಮಾಣ ವಚನ ಮಾಡ್ತಂದಿಲ್ಲ. ಬನ್ನಿ ಗೈಸ್ ಕಮೆಂಟ್ ಹಾಕಿ. ಯಾಕೆ ಯಾರು ಮಾತಾಡ್ತಿಲ್ಲ? ನಿದ್ದೆ ಬರ್ತಿದ್ಯಾ? ಸುಳ್ಳು ಹತ್ತು ಬಂದಿಲ್ಲ ಶಶಿಕಾಂತ್ ಅಲ್ಲಿ. ಎಲ್ಲಿ ಹೋದ್ರು? ಎಲ್ಲ ಹೋದ್ರ? ಸೌಮ್ಯ ಲೈವ್ ಮಲ್ಪರತ್ತೆ ಬನ್ನಿ. ಇನಿ ವೈರಲ್ ಉಂಡು ಕಮೆಂಟ್ಸ್ ಇದ್ದಿದ ಗೊತ್ತುಜ್ಜಿ ಶಶಿಕಾಂತ್ ಅಣ್ಣ ಏರ್ಲ ತೋಜ್ಜಿ ಕಮೆಂಟ್ಸ್ ಇಜ್ಜಿನಿ ಸೌಮ್ಯ ಇರ್ ಲೈವ್ ಮಲ್ಪರಟ ಪನ್ಲೆ ನಾಲ್ ಅರಾಂಡ್ ಇತ್ತೀರ್ ಬಾಯ್ ಬಿಡ್ದು ಮನೋಡಿ ಲೈವ್ ಮಲ್ಪರ ಇಜ್ಜೆ
వైరల్ ఉండిందే జన ಬರ್ಪಿದ್ದೀರಂದಿ ಶಶಿಕಾಂತ್ ಅಣ್ಣ. ಶಶಿಕಾಂತ್ ಅಣ್ಣ ಕೇಂಡ ಬನ್ನಿ ಜನರೇ, ಕೆಳಗೆ ಬಂದು ಕಮೆಂಟ್ ಹಾಕಿ. ಹೌದು, ಕಮೆಂಟ್ ಹಾಕಿ. ಯಾನ್ ಕಡ್ದಿದ್ದೆಲ್ಲ ತೊಂದಿಲ್ಲ ಊರಿಲ್ಲ ಬರ್ತಾರೆ. ಸತ್ಯವಾಕ್ಯಕ್ಕೆ ತಪ್ಪಿ ನಡೆದರೆ ಮೆಚ್ಚನ ಪರಮಾತ್ಮನು. ಅರೆನ ಪುಣ್ಯಕೋಟಿ ಕತೆ ಅತ್ತೆ ಅಣ್ಣ ಪನಲ್ಲೇ. ಸೌಮ್ಯ ಯಾಕೆ ಇನ್ನೇ ಆನ್ಸರ್ ಮಾಡ್ಕೊಡು, ಲೈವ್ ಮಲ್ಕೋರ. ಬಾಲಕೃಷ್ಣ ಶೆಣೈ ಅವರೇ, ಹಾಯ್ ಹಾಯ್, ಹೇಗಿದ್ದೀರಾ? ಟೀ ಕುಡಿದ್ರಾ? ಕಮೆಂಟ್ ಮಾಡಿ ಗೈಸ್. ಅವು ಪದ್ಯ ಹೆಂಗ್ ಗೊತ್ತು ಜೀವನದಲ್ಲಿ ಶಶಿಕಾಂತ. ಅವು ಒಂದಿನ ಎತ್ತ ಮತ್ತೆ ಓದ್ಲೇರು ಸೌಮ್ಯ ಪೋಯರ ಎಲ್ಲ ಲೈವ್ ಮಲ್ಪು 5 ಗಂಟೆಗೆ ಆಡು ಶುರು ಮಾಡಾರು ಇನ್ನಿತ್ತು ಮಲ್ಪಡ್ತಾನೆ ಬೇರೆ. ಹಾಂ ಅಂದೇ ಸೌಮ್ಯ ಬನ್ನಿ ಫ್ರೆಂಡ್ಸ್, ಕಮೆಂಟ್ ಹಾಕಿ.
ಯಾರಿದ್ದೀರಾ ಕಮೆಂಟ್ ಹಾಕಿ. ಎಲ್ಲ ಹೋದ್ರ? ಏರ್ಲ ಬರ್ಪುಜೇರು ಬೋರ್ ಆಪುಂಡು ಎಂಕ್ ಅತ್ತೆ ಸೌಮ್ಯ ಇನಿ ಏರ್ಲ ಇಜ್ಜೇರಿ ಎಂಕಲ ಬೋರ ಆವೊಂದುಂಡು. ಇಜಿನ ವಟ ವಟ ಪಾತೆರಂದಿತ್ತೆರ್ ಅತ್ತ ರವೀಂದ್ರ ಅಣ್ಣೆಲ್ಲ ಇಜ್ಜೇರಿ ದೂರ ಹೋತೆರ. ಶಶಿಕಾಂತ್ ಅಣ್ಣ ಥ್ಯಾಂಕ್ ಯು. ಶಶಿಕಾಂತ್ ಅಣ್ಣ ಬನ್ನಿ ಜನರೇ ಬನ್ನಿ. ಸೌಮ್ಯ ಬೊಕ್ಕ ಬನ್ಲೆ ದಾದೆ ಬೈಯಾಗ ಕಜಿಪ್ಪು ಈರಾಂಡಲ ಪಾತೆರ ನಮ್ಮ ಲೈವ್ ದುಮ್ಕೊನಕ ಕೇಂಡ ಸೌಮ್ಯ ಲೈವ್ ದುಮ್ಕೊನಕ ಪಾತೆರ್ಲೆ ಸೌಮ್ಯ. ಶಶಿಕಾಂತ್ ಅಣ್ಣ ಬತ್ತಾರ ಥ್ಯಾಂಕ್ ಯು ಲೈಕ್ ಕೊರ್ನೇಕ್ ಅಲ್ಲೇ ಸೌಮ್ಯ ಏರ್ಲ ಪಾತೆರೊಂದು ಇಜ್ಜಿ ಕನಗೆ ಸೌಮ್ಯ ಸೌಮ್ಯ ಉಲ್ಲಾರ ಓ ಅದಾಂಡಗೆ ಓ ಸೌಮ್ಯ ಪಾತೆರ್ಲೆ ಮುರ್ತೆಣ್ಣ ಇಜ್ಜರ ಆರು ಇಜ್ಜರಿ ಅದನ್ನ ಬಿಸಿ ಸುದ್ದಿ ಇಜ್ಜನ ಎಕಡೆ ಬತ್ತಿತ್ತೇರು ಒಕ್ಕ ಸುದ್ದಿ ಇಜ್ಜಿ ಪಾತೆರ್ಲೆ ಬನ್ನೊಂದುಲ್ಲೇರು ಶಶಿಕಾಂತ್ ಅಣ್ಣೆ ಅಲ್ಲೇ ಸೌಮ್ಯ ಪಾತೆರ್ಲೆ ಶಶಿಕಾಂತ್ ಅಣ್ಣೆ ಪಾತೆರ್ಲೆ ಚಾಂಡ್ ತಿಂಡಿ ದೋಸೆ ಅಕ್ಕ ಅಂದ ಬಯ್ಯಗದಾದೆ ಒಂದು ಅಡಿಗೆ ಬಯ್ಯಗ ಕಜ್ಜಿಪ್ಪುದಾದೆ. ಸೌಮ್ಯ ವರ್ಕ್ ಇತ್ತು ಮಲ್ಪೆ ಮಲ್ಲ ಜಾನು ಅಂದಿದ್ದು ಬಿಟ್ಟಾವೆ ಸೌಮ್ಯ ಶಶಿಕಾಂತ್ ಅಣ್ಣ ವರ್ಕ್ ಇತ್ತುಂಡ ಮಲ್ಪಿನಿಂತಲೇ ಅನಿಪ್ಪು
ಅಕ್ಕ ಎನ್ನ ಎಕ್ಸಾಮ್ ಬರಲು ಪ್ಲೀಸ್. ಏರ್ನ ಎಕ್ಸಾಮ್ ನಾನು ಎಂಚ ಬರೀತೀನಿ ಅವಲ್ಲ ಸೌಮ್ಯ ಎಂಚ ಬರೀಬೇಕು. ಎಂಕ್ ಪುಸ್ತಕ ಕೊಂಡ್ರೆ ಇರ್ ಎಕ್ಸಾಮ್ ಬಂಡಾರ ಎಂಕ್ ಪುಸ್ತಕ ಕೊಂಡೋಡ ಯಾನ್ ಉಲ್ಲೆ ಪನ್ನೊಂದುಲ್ಲೆರ್ ಉಲ್ಲಾರ. ಶಶಿಕಾಂತ್ ಅಣ್ಣೆ ಯೋಚನೆ ಮಾಡ್ತಂದ್ಲೆ ದಾದೇ ಯೋಚನೆ ಎಕ್ಸಾಮ್ ಎಂಚ ಬರೆಪುನಿಂದ. ರಾಖಿ ಅವರು ಬಂದರು. ಹಾಯ್ ರಾಖಿ ಅವರೇ, ಹೇಗಿದ್ದೀರಾ? ಟೀ ಆಯ್ತಾ? ಕಾಡಿನಲ್ಲಿ ಪ್ರಾಣಿ ನಾಡಿಗೆ ಬಂದಿದೆ. ಹೌದಾ ರಾಖಿ ಅವರೇ? ಬರಲಿ ಬರಲಿ. ಕಾಡಿನಲ್ಲಿ ಉಳಿದದ್ದು ಜಾಸ್ತಿ ಆಯಿತು, ಅದಕ್ಕೆ ನಾಡಿಗೆ ಬಂದಿದೆ ಕಾಡು ಪ್ರಾಣಿ. ಹೇಳಿ ರಾಖಿ ಅವರೇ, ಟೀ ಕುಡಿದ್ರಾ? ಅಲ್ಲಿ ನೋಡಿ ನಿಮ್ಮ ಹಿಂದೆ ಚಿರತೆ ಇದೆ. ಎಲ್ಲಿ ಚಿರತೆ? ನಿಮ್ಮ ಮಂಡಿ ಕೋರಿ. ಓ ಕೋರಿ ಕಜಿಪ. ಇತ್ತ ರವೀಂದ್ರ ಅಣ್ಣೆತ ದೊರಡಕ್ಕೆ ಎಂದ್ವಿ. ರವೀಂದ್ರ ಅಣ್ಣದೆ ಎಕ್ಸಾಮ್ ಏಪ ಮುಗಿಯಾರ ಹಾಗೇನು ಶಶಿಕಾಂತ್ ಅಣ್ಣ. ನನಗೆ ಕನೆಕ್ಟ್ ಆಗಿ ನಾನು ರಿಟರ್ನ್ ಮಾಡ್ತೇನೆ ನಾಳೆ ಬೆಳಿಗ್ಗೆ ಎದ್ದು. ಹೌದಾ? ಯಾರೆಲ್ಲ ರಾಖಿ ಅವರ ಚಾನಲ್ಗೆ ಕನೆಕ್ಟ್ ಆಗಿಲ್ಲ, ಕನೆಕ್ಟ್ ಆಗಿ. ಅದೇನು ನಾಳೆ ಬೆಳಿಗ್ಗೆ ಎದ್ದು ಬೆಳಿಗ್ಗೆ ಬೇಗ ಹೇಳ್ತೀರಾ? ಹಾಂ ರಾಖಿ ಅವರೇ, ಸೌಮ್ಯ ತುಲೆ ಮೇರ್ನ ರಾಖಿ ಚಾನಲ್ ಉಂಡತೆ ಪೂಂಜೆನ ಲಾಖಿ ಅಸ. ಹಾಂ ಅವೇ ಕ್ವಶನ್ ವರ್ಕ್ ಕೇಳಲೆ ಶಶಿಕಾಂತ್. ಅಯ್ಯೋ ದೇವ. ಅವಿತ ಭಾರಿ ಫೇಮಸ್. ಬಾಯ ಗರ್ಲ ಬಾಯ. ರಾಖಿ ಅವರೇ, ಎಲ್ಲಿ ಹೋದ್ರಿ? ಟೀ ಕುಡಿದ್ರಾ? ಶಶಿಕಾಂತ್ ಅಣ್ಣ ಯೋಚನೆ ಆಗ್ತಿದೆ. ಸೌಮ್ಯ ದೂರ ಹೋಯಿರು. ಸೌಮ್ಯ ಹೋಯರ ಅಂತ ಜೆತ್ತರ ಅಂತ ಪದಿಲ್ಲ. ಸೌಮ್ಯ ಅಲ್ಲೇ ಶಶಿಕಾಂತ್ ಅಣ್ಣ ಕ್ವಶನ್ಗೆ ಏನು ಹೇಳ್ತೀನಿ, ಆನ್ಸರ್ ಮಾಡ್ತೀವಿ. ಏತು ಕೊಡ್ತು ಒಂಜಿ ಕಮೆಂಟ್ ಹಾರು ದಾದ ಮಲ್ಪೇರ ಎಂಕ್ ಗೊತ್ತಾಗ. ಅಲ್ಲೇ ಶ್ರೀಕಾಂತಣ್ಣ ರಿಟರ್ನ್ ಹಿರೇಗೆ ಮತ್ತೆ ಸಮಾಚಾರ ಹೇಳಬೇಕು ಶ್ರೀಧರ್ ಅವರೇ, ನೀವು ಹೇಳಿ, ನಾವು ಕೇಳ್ತೇವೆ.
ಮುದ್ದು ಅಕ್ಕ ಬಲೆ ಒಂತೆ ತೆಲಿಪುಗ ಹೆಜ್ಜೆನು ಬರ್ತಾರೆ ಬಲೆ 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 ತೆಲಿಪುಗ ಬಲೆ. ಚಾ ಪರಿಹಾರ ಚಾ ಇಜ್ಜಿ ಇರ್ನಾಡ ಅಕ್ಕ ನಿನ್ನ ಮಗಳನ್ನು ಯಾವಾಗ ಕೊಡ್ತೀಯ? ಎಂತಿದು ಎಂತ ಕ್ವಶನ್ ಇದು? ಈರ್ ಚಾ ಪರಿಹಾರೆ ಹೆಜ್ಜೆನು ಇರ್ನ ಚಾ ಬರ್ತಾಂಡ ಅಲ್ಲೇ ಮೂಲು ಶಶಿಕಾಂತ್ ಅಣ್ಣ ಎಲ್ಲೇರು ಸೌಮ್ಯ ಎಲ್ಲೇರು ಅಕ್ಲ ಚಾನಲ್ ಕನೆಕ್ಟ್ ಆತು ಜರ್ಡ ಕನೆಕ್ಟ್ ಆಲೆ ರಿಟರ್ನ್ ಮಾಡ್ತಿರವೆ. ಎಂಕಲ್ನ ಅಲ್ಪ ತಿಮಿಂಗಿಲ ಮಾತ್ರ ಶಶಿಕಾಂತ್ ಅಣ್ಣ ತುಲೆ ಸೌಮ್ಯ ತಿಮಿಂಗಿಲ ಮಾತ್ರಗೆ ಮೂಲು ಹೆಜ್ಜೆನು ಬತ್ತೇರು ಅರೆಗೊಂಜಿ ಮಾತೆರ್ಲ ಹಾಯ್ ಪನ್ಲೆ ದಾದ ಕಜ್ಜಿ ಎಂಕ್ ಟೊಮೆಟೊ ಸಾರಿಗೆ ಟೊಮೆಟೊ ಸಾರು ಇತ್ತು. ಟೊಮೆಟೊ ಸಾರು ಬಂಡ ದಾಲ್ ಸಾರು ದಾಲ್ಲ ಒಟ್ಟು. ಬನ್ನಿ ಬನ್ನಿ ಜನರೇ ಅಂತ ಹೆಜ್ಜೆನು. ಯಾಕೆ ಹೀಗೆ ಜನರೇ ನೀವು ಕೊಡಿ ಲೈಕ್ ಅಂತ ಹೇಳ್ತಿದ್ದಾರೆ. ಅವರು ಸೈಲೆಂಟ್ ಆಗಿದ್ದಾರೆ ಇವತ್ತು. ಇವತ್ತು ಅಮಾವಾಸ್ಯೆ ಅಲ್ಲ ಎಲ್ಲರೂ ಸೈಲೆಂಟ್ ಆಗಿದ್ದಾರೆ. ಹಾಯ್ ಹಾಯ್ ಶಶಿಕಾಂತ್ ಅಣ್ಣ ನೋಡಿ ನಿಮಗೆ ಹಾಯ್ ಹೇಳ್ತಿದ್ದಾರೆ ಹೆಜ್ಜೆನು ಅವರೇ. ಅಂದೆ ಈಗ ಹಾಯ್ ಬನ್ನಂದಿಲ್ಲೇರು ಶಶಿಕಾಂತ್ ಅಣ್ಣೆ. ಮುದ್ದು ಅಕ್ಕ ಮತ್ತೆ ಸಮಾಚಾರ ನೀವು ಹೇಳಬೇಕು. ಸಮಾಚಾರ ಏನಿಲ್ಲ. ಮಳೆ ಉಂಟಾ ನಿಮ್ಮ ಕಡೆ? ಓ ಅಂದೆ ಹುಷಾರಿಪ್ಪಲೆ ಬಂದಿಲ್ಲ ಸೌಮ್ಯ ಶಶಿಕಾಂತ್ ಅಣ್ಣ ಶಶಿ ಅಣ್ಣ ಹೆಲೋ ಹೆಲೋ ಅಂತ ಹೇಳ್ತಿದ್ದಾರೆ ಹೆಜ್ಜೆನು ಅವರು. ಅಂಚೆನೆ ನಾನು ವಿಡಿಯೋ ಪಾಡ್ದೆ ಆ ವಿಡಿಯೋ ಎಲ್ಲ ತೋದು ಕಮೆಂಟ್ ಮಾಡ್ಕೊಳ್ಳಿ. ಆ ವಿಡಿಯೋ ಇಷ್ಟ ಅಂಡ ಲೈಕ್ ಕೊರ್ಲೆ ಕಮೆಂಟ್ ಮಾಡ್ಕೊಳ್ಳಿ ಓಕೆನಾ. ಮೋಡ ಕವಿದ ವಾತಾವರಣ ಮಾರಾಯ. ಮೋಡ ಕವಿದ ವಾತಾವರಣ ಹೌದು ಮೋಡ ಇದೆ. ಮೋಡ ಉಂಟು. ನಿಮ್ಮ ಐಡಿ ನೇಮ್ ಒಳ್ಳೇದುಂಟು ಹೆಜ್ಜೆನು ಅವ್ರೆ. ಎಂತ ಗೊತ್ತಾ ಅದರಲ್ಲಿ ಎಂತ ಜೇನು ಉಂಟಾ ನೇಮಲ್ಲಿ ಜೇನು ಉಂಟಾ? ಹೆಜ್ಜೆನು ಮತ್ತೆ ಸಮಾಚಾರ ಅಂತ ಶಶಿಕಾಂತ್ ಅಣ್ಣ. ಸೌಮ್ಯ ದೂರ ಬೈರೆ ಇರನೊಂದು ಗಳಿಗೆ ಹೊರಲೆ ಕೊಡು ಸಮಾಧಾನ ಇಜ್ಜಿರಲ್ಲ ಎತ್ತಿಜ್ಜಿರ ಸೌಮ್ಯನ ಲೆತ್ತಿಜ್ಜಿರ ಸಮಾಧಾನ ಇಜ್ಜಿ. ಸಂಜೆದ್ದು ಚಾ ಕುಡಿದ್ರ ಅಂತ ಶಶಿಕಾಂತ್ ಅಣ್ಣ. ಇಲ್ಲಿ ಓದಿರಿ ಹಾಯ್ ಅಣ್ಣ ಅಂತ ಸೌಮ್ಯ. ಎಂಚಿನಿ ಹಾಯ್ ಅಣ್ಣ ಯಾಕಂದ್ರೆ ಹಾಯ್ ಅಣ್ಣ ಬಂದು ಪರಗು ಕುಲ್ದೆ ಅಂದು ಶಶಿಕಾಂತ್ ಅಣ್ಣ ಅದು ಕೂಡ ಅವು ಅನ್ನ ವರ್ಷಗೊರ ಮೆಸೇಜ್ ಹೆಜ್ಜೆಯನ್ನು ಇದ್ದು ರೂಪಾಯಿ ಬಲೆ ಪಾತೆಗೆ ಆರ್ಕೋಯಿನಿ ನಾನು ಅರೆಗೆ ನಮ್ಮನ ಸಾವಾಸ ಬೋಚಿಂದ
ಕಮೆಂಟ್ ಮಾಡಲ ಅಣ್ಣ, ಕಮೆಂಟ್ ಮಾಡಲಿ, ಗಾಯಿಗೆ ಮಾಡ್ಕೊಂಡಿಲ್ಲ. ಕಮೆಂಟ್ ಹಾಕಿ ಗೈಸ್, ಕಮೆಂಟ್ ಹಾಕಿ. ರಕ್ಷಿತ್ ವೈದ್ಯರು, ರವೀಂದ್ರಣ್ಣ ವೈದ್ಯರು. ಅಕ್ಕ ಇರೆಗೊಂದು ಪದ್ಯ ಉಂಡು ಪನ್ನಡ ಪನ್ಲೆ ಸೌಮ್ಯ ಕೇನ್ಗ ಪನ್ಲೆ ಪನ್ಲೆ ಓ ಪದ್ಯ ತೊಂಡೆಕಾಯಿ ಬೆಂಡೆಕಾಯಿ ಆಗ್ತದೆ ಪದ್ಯ ಪನ್ಲೆ. ಹೇಳಿ, ಹಾಡು ಹೇಳಿ ಕೇಳುವ. ಶಶಿಕಾಂತ್ ಅಣ್ಣ, ಸೌಮ್ಯ ಒಂದು ಪದ್ಯ ಅನ್ಪರಿಗೆ ತುಳು ಏತು 5 ಗಂಟೆ ಬರುವ ಅಯ್ಯೋ ದೇವ. ಸೌಮ್ಯ ಬೇಗ ಗಡಪಡ್ಲಿ ಪದ್ಯ ಇತ್ತೇ ಬರುಡು. ಎಲ್ಲಿ ಓದಿರಿ? ಅಂದಿ ಬಕದಾದ ಅಂತ ಪದ್ಯ ಬಂದ ಏರು ಸೌಮ್ಯಲ್ಲ ಪದ್ಯ ಅನ್ಪೇರಾ ಇಂಕ ಸೌಮ್ಯನ ಪದ್ಯಕ್ಕೆ ನೋಡಿ ಎಂಚು ಉಂಡಲ್ಲ ಸಾಂಗ್ ಶೋಕುಣ ಈ ಸೌಮ್ಯ ಒಯ್ಕಲ ಮನೆ ಪೂಜೆ ಮಾರ ಕುದ್ದೋಡಾರ ಮಂಡಿ ಪಾತಿರ್ರದನ್ನು ನಾನು ಕಡ್ದಿದ್ದೆ ಬೊಬ್ಬೆ ಹೇಳೋದಿಲ್ಲ. ನನ್ನೈತೆ ಪದ್ಯವನ್ನ ಗೇತು ಕೊಡ್ತಾವ ಪದ್ಯವನ್ನ ಲೈವ್ ಎಂಡಾದ ಬೋರೆಜ್ಜ ಅಂದು ಬನ್ನೊಂದಿಲ್ಲ ಶಶಿಕಾಂತ್ ಅನ್ನ. ಓ ಸೌಮ್ಯ ಕೂಕು ಒಲ್ಲಾರ ಸೌಮ್ಯ ಒಲ್ಲರು ಬೇಗ ಬೆಲೆ ಶಶಿಕಾಂತ್ ಅಣ್ಣ ಯೋಚನೆ ಮಾಡ್ತಿದ್ದಾರೆ ಸೌಮ್ಯ ಎಲ್ಲಿ ಹೋದ್ರು, ಒಂದು ಹಾಡು ತರಲಿಕ್ಕೆ ಇಷ್ಟು ಹೊತ್ತು ಬೇಕಾ, ಎಂತ ಮಾಡ್ತಿದ್ದಾರೆ ಅವರು. ಹೊಸ ಹಾಡನ್ನು ಅವರು ತಯಾರಿಸಿ ತರ್ತಾ ಇದ್ದಾರೆ. ಸ್ವರ್ಗೊಡು ಜತ್ತಿನ ಮುದ್ದು ಗೊಂಬೆ ಇರೆನ ಪೊರ್ಲುಗು ನವಿಲು ನಾಚಿಂಡ ಎಂಕೀತೆ ಗೊತ್ತಿತ್ತು. ಒಂದು ಒವೆತ್ತ ಸಾಂಗ್ ಬಂದೆ ಸ್ವರ್ಗುಡು ಜತ್ತಿನ ಮುದ್ದು ಗೊಂಬೆ ಇಂಚಿನ ಈರೆನ ಪೊರ್ಲುಗ ನವಿಲು ಎಂಕ ಗೊತ್ತುಜ್ಜಿ ಅವು ಸಾಂಗ್ ಪಂಡಾಡ ಅವೇನು ಮಾಡ್ಬೋದು.
ರವೀಂದ್ರಣ್ಣ ಓಲ್ಲರ್ ಬಲೆ ಮರ ಯಾರು ದೂರ ಹೋಗ್ತಾರೆ ರವೀಂದ್ರಣ್ಣ ಸುದ್ದಿ ಓಲ್ಲಾರೆ ನಿಲ್ಲಡ್ ಕಟ್ಬಾರ್ದೇರ ಎಲ್ಲ ರವೀಂದ್ರಣ್ಣ ನಿಲ್ಲಡ್ ಕಟ್ಬಾರ್ದೇರ ದಾದಾಗತ್ತೆ ಸುದ್ದಿ ಇಜ್ಜಾರ ಅವ್ವೇ ಪನ್ನೊಂದು ಶಶಿಕಾಂತ್ ಅಂದಿ ಒಂಜಿ ಕಮೆಂಟ್ ಇಜ್ಜಾರ್ನ ಕೋಡಂಜಿ ಆರ್ನ ವೀಡಿಯೋ ತೂಯ ಐಕ್ ಕಮೆಂಟ್ ಬಾರ್ದು ಐದ ಕೋಡ ತಿಕ್ಕದಿತ್ತೇರು ಇನ್ನಿಚ್ಚೇರು ಸೌಮ್ಯ ಓಡೆ போயிரு ಸಾಂಗ್ ಕೊಡ್ದು ಓ ಸೌಮ್ಯ ಬಲಮ್ಮ ದೂರ போயாரு ಪಾತೆರ್ಲಿ ಅಕ್ಕ ಬಲ್ಲೆ ಬಲ್ಲೆ ಉಲ್ಲೆ 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 ಇದು ಪಲ್ಲೆ ಐಡಲ್ಲಿದ್ದವರು ಒಂದು ಲೈಕ್ ಕೊಡಿ ಆಯಿತಾ ಕೊಕ್ಕ ಅಕ್ಕ ಕೊಕ್ಕ ಅಯ್ಯೋ ಶಶಿಕಾಂತ್ ಅಣ್ಣ ಲೈಕ್ ಕೊಡಿ ಫ್ರೆಂಡ್ಸ್ ಕಮೆಂಟ್ ಹಾಕಿ ಒಂದೊಂದು ಕಮೆಂಟ್ ಹಾಕಿ ಸಾಕು ನೀವೆಂತ ನೀವು ಯಾರು ಕೂಡ ಮಾತಾಡ್ತಿಲ್ಲ ಅಕ್ಕ ಪಲ್ಲೆ ಸೌಮ್ಯ ಉಲ್ಲೆ ಉಲ್ಲೆ ಪಲ್ಲೆ ಪಾತಿರ್ಲಿ ಪುತ್ತೂರ್ದ ದೇವಸ್ಥಾನದ ಬಗ್ಗೆ ಬಂದೆ ಮುಂದೆ ಮಹಾಲಿಂಗೇಶ್ವರ ದೇವಸ್ಥಾನತೆ ಪುತ್ತೂರು ಅತ್ತೆ ಸೊನ್ನೆ ಸೂಪರ್ ಗುಡ್ ಥ್ಯಾಂಕ್ ಯು ಶಶಿಕಾಂತ್ ಅಣ್ಣ ನೈಸ್ ಥ್ಯಾಂಕ್ ಯು ಬೆಸ್ಟ್ ಸಪೋರ್ಟ್ ಮೆಸೇಜ್ ಆಗ್ತಾ ಇದ್ದಾರೆ ಶಶಿಕಾಂತ್ ಅಣ್ಣ ಯಾರು ಇಲ್ಲದ ಕಾರಣ ಶಶಿಕಾಂತ್ ಅಣ್ಣ ಸಪೋರ್ಟ್ ಮೆಸೇಜ್ ಬ್ಯೂಟಿಫುಲ್ ಎಕ್ಸಲೆಂಟ್ ಥ್ಯಾಂಕ್ ಯು ಫ್ಯಾಬ್ಲೆಸ್ ಎಕ್ಸಲೆಂಟ್ ವಂಡರ್ಫುಲ್
ದೊಡ್ಡಪ್ಪ ಬಂದರು. ಹಾಯ್ ದೊಡ್ಡಪ್ಪ, ಹೇಗಿದ್ದೀರಾ? ಸ್ವಲ್ಪ ಬ್ಯುಸಿ, ಮ್ಯೂಟ್ ಸಪೋರ್ಟ್. ಥ್ಯಾಂಕ್ ಯು. ಶಾಂತಕ್ಕೆ ಇಜ್ಜಿರಿ ಇಜ್ಜಿ. ಸೂಪರ್, ಥ್ಯಾಂಕ್ ಯು ಅಕ್ಕ. ಯಾನ ಪದ್ಯ ಬಂಡಿನಿ ఆయన ಕತೆ ಲೆಕ್ಕ ಓದ್ವಾರತ್ತ ಅಕ್ಕ. ಅಯ್ಯೋ ಅವು ಹೆಂಗೆ ಓ ಪದ್ಯಂದೇ ಗೊತ್ತಾಯ್ಜಿ ಸೌಮ್ಯ ಬಕ್ಯಾನ ಎಂಚ ಬಂದು ಈರ್ನ ಲೈವ್ ಉಡವೇನು ಪದ್ಯ ಬಂದ್ಲವೆ ಯಾಕೆ. ಸೂಪರ್, ಥ್ಯಾಂಕ್ ಯು ದೊಡ್ಡಪ್ಪ, ಥ್ಯಾಂಕ್ ಯು. ಸಪೋರ್ಟ್ ಮೆಸೇಜ್ಗೆ ಥ್ಯಾಂಕ್ ಯು. ಸೂಪರ್, ಥ್ಯಾಂಕ್ ಯು. ಕಾಡೆಗೆ ಹೊರಬಲೆ ಇರು ಏಪ ಎಲ್ಲೇನೆ ಲೈವ್ ಮಾಡಿ 5 ಗಂಟೆ ಲೈವ್ ಮಾಡ್ಕೊಳ್ತಿಲ್ಲ. ಆನ್ ಅಂತ ಹೇಳ್ತೀರಪ್ಪ, ಥ್ಯಾಂಕ್ ಯು ದೊಡ್ಡಪ್ಪ. ಸೌಮ್ಯ ಎಲ್ಲರ
ಸೂಪರ್, ಥ್ಯಾಂಕ್ ಯು ದೊಡ್ಡಪ್ಪ. ಅಕ್ಕ ಯಾನ್ ಬೇಗ ಬೇಗ ಕಾಮೆಂಟ್ ಬಂತಂದುಲ್ಲ, ಅವು ನೆಟ್ವರ್ಕ್ ಪ್ರಾಬ್ಲಮ್ ಆದಿತ್ತು ಅಂದೆ. ಓಕೆ, ನೆಟ್ವರ್ಕ್ ಇಶ್ಯೂ ಇತ್ತಂಡ ಅಂಚಾಪು. ಥ್ಯಾಂಕ್ ಯು ದೊಡ್ಡಪ್ಪ. ಸೂಪರ್, ಥ್ಯಾಂಕ್ ಯು. ಅಕ್ಕ 5 ಗಂಟೆಗೆ ಲೈವ್ ಆವೆ ಯಪ್ಪ ಎಲ್ಲನಾ? ಓಕೆ ಸೌಮ್ಯ, ಎಲ್ಲ 5 ಗಂಟೆ ಮಕ್ಕಳು. ಯಾರು ರೆಡಿ ಇಪ್ಪ? ಯಾನು ಎಲ್ಲ 4ಕ್ಕೆ ಎಂಡ್ ಮಾಡ್ತೇವೆ, ಇನ್ನು ಲೈವ್ಗೆ ಬರೋಡು ಓಕೆನಾ? ಸೂಪರ್, ಥ್ಯಾಂಕ್ ಯು ದೊಡ್ಡ. ದೊಡ್ಡಪ್ಪ ಥ್ಯಾಂಕ್ ಯು. ಸೌಮ್ಯ ಥ್ಯಾಂಕ್ ಯು. ಶಶಿಕಾಂತ್ ಅಣ್ಣ ಥ್ಯಾಂಕ್ ಯು. ಸೂಪರ್ ಸೂಪರ್, ಥ್ಯಾಂಕ್ ಯು ದೊಡ್ಡಪ್ಪ. ಸೂಪರ್, ಥ್ಯಾಂಕ್ ಯು. ಸಪೋರ್ಟ್ ಮೆಸೇಜ್ಗೆ ಥ್ಯಾಂಕ್ ಯು. ಸೂಪರ್ ಅಂತ ಹೇಳ್ತಾರೆ. ಸೂಪರ್ ಸೂಪರ್, ಥ್ಯಾಂಕ್ ಯು. ಸೂಪರ್.
ಸೌಮ್ಯ ಉಲ್ಲಾರ. ಸೌಮ್ಯ ಎಗ್ ಎಗ್ ರೆಸಿಪಿ ಸೌಮ್ಯ ಎಗ್ ತಿಂತಾರಲ್ಲ. ವೆಜ್ ವೆಜ್ಜಾ ನಾನ್ ವೆಜ್? ದೊಡಪ ಥ್ಯಾಂಕ್ ಯು. ಮಾತೆಲ್ಲ ತಿನ್ಪ ಅಂದ. ಯಾನೊಂಜಿ ಅವೆ ಎಗ್ಗದ ರೆಸಿಪಿ ತಗೊಂಡ್ರೆ ರೆಸಿಪಿ ಅಕ್ಕ ಪನ್ಲೆ ಎಗ್ ರೆಸಿಪಿ. ಅಂದೆ ತೂಲೆ ತೂಲೆ ಅಯ್ಯೋ ಯಾ ನಾವು ಕೊಡೋದು ಮೊಬೈಲ್ ತೂಯಿನಿ ಅಂಚ ಅವು ಶೋಕಿತ್ತನಿ ಶೋಕದ ಒಂಜಿ ವಿಡಿಯೋ ಏರ್ ಲೈಕ್ ಕೊರ್ನಿ ಹೀರ ಕಡೆ ಕೊಡ್ತಾರತ್ತೆ 38 ಲೈಕ್ ಕಾಂಡು ನಾನು ಒಂಚಿ ರೆಡ್ ಲೈಕ್ ಬೈದಂಡು ರೆಡ್ ಲೈಕ್ಗೋಸ್ಕರ ವೆಯ್ಟಿಂಗ್ ಮಾಡ್ತೊಂದಿಲ್ಲ ಲೈವ್ ಎಂಡ್ ಮಾಡ್ತ ಅವೇ ಸೌಮ್ಯ ಕೇಂಡ ಸೌಮ್ಯ ಹಾಯ್ ಮುಜ್ಜುಗೆ ಏರಿಯ ಮುಜ್ಜು. ಹಾಯ್ ಮಹೇಶ್ ಅಣ್ಣ ಚಾಪರಿಯಾರ ಒನಸ್ ಮಾರೆಜ್ಜ ಬಿಸಿ. ಸೌಮ್ಯ ಉಲ್ಲಾರೆ ಓ ಸೌಮ್ಯ
ಬನ್ನಿ ಗೈಸ್, ಕಮೆಂಟ್ ಹಾಕಿ. ಹಾಗೆ ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಕೊಡಿ. ಇಷ್ಟೊತ್ತು ನನ್ನ ಲೈವ್ಗೆ ಸಪೋರ್ಟ್ ಮಾಡಿದಂಥ ಎಲ್ರಿಗೂ ಥ್ಯಾಂಕ್ ಯು. ನಾನು ಲೈವ್ ಎಂಡ್ ಮಾಡ್ತಿದ್ದೇನೆ. ಬಾಯ್ ಬಾಯ್.